रावणाचारी यमुनाती रावणाचारी जय राधा माधव कुंज बिहारी जय राधा माधव कुंज बिहारी जय गोपी जन वल्लभ गिरिवरधारी जय गोपी जनवल्लभ गिरिवरधारी यशोदानंदन व्रज जन रंजन यशोदानंदन व्रज जनरंजन यशोदानंदन व्रज जन रंजन यशोदानंदन व्रज जनरंजन यमुना तीरा वनचारी यमुनाती रावणाचारी जय राधा माधव कुंज बिहारी जय राधा माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण कृष्ण हरे 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 राम राम हरे 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 कृष्ण 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 हरे 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 राम राम हरे 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 कृष्ण कृष्ण हरे 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 राम राम हरे हरे जय राधा गोविंद राधे जय राधा गोविंद राधा
ओम नमो भगवते वासुदेवाय। ओम नमो ओम नमो भगवते वासुदेवाय। 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 नारायणं नमस्कृत्य नारायणं नमस्कृत्यं नरं चैव नरोत्तमम् नरं चैव नरोत्तमं देवीं सरस्वतीं व्यासं देवीं सरस्वतीं व्यासं जयमुदीरयेत् जयमुदीरये नष्टप्रायेषु अभद्रेषु नष्टप्रायेषु अभद्रेषु यं भागवत सेवया नित्यं भागवतसेवया भगवति उत्तमश्लोके भगवती उत्तमाश्लोके भक्तिर्भवति नैष्टिकी भक्तिर्भवति नैष्ठिकी So, ಇವತ್ತಿನ ವರ್ಗ ಶ್ಲೋಕಗಳೆಲ್ಲ ಒಂದ್ಸಲ ಒಟ್ಟಿಗೆ ಓದೋಣ, ಮತ್ತೆ 12ರಿಂದ ಸ್ಟಾರ್ಟ್ ಮಾಡೋಣ. ನಾರದ ಉವಾಚ देवनमस्ते यद्रूपं यदधिष्ठानं यतः सृष्टमिदं प्रभो यत् समस्तं मुझे ब्लर ಬರ್ತಾ ಇದೆ ಪ್ರಭುಜಿ. ಈಗ ಬಂತು ಪ್ರಭುಜಿ. सर्वं भगवान् वेद भूत भवत् प्रभु करालकवत् विश्वं विज्ञानावसितं यद्विज्ञानो यदाधारो एकः सृजति तानि भूतैरेवात्ममायया आत्मन् भावयसे नाहं वेद परं यस्मिन् ये तन्मे पृच्छतः ये अनुशासितः ब्रह्मोवाच सम्यक् कारुणिकं चोदितः वीर्यदर्शने नानृतं तव तथापि यथा मां प्रविशति विज्ञाय परं एतावत्त्वं यतो हि मे येन ताको अग्निर्यथा सोमो तारकः
तस्मै ಇವತ್ತಿನ नमो ಶ್ಲೋಕ भगवते नमो भगवते वासुदेवाय धीमहि ಹೌದಾ तस्मै नमो भगवते ಹರೇ ಕೃಷ್ಣ ಪ್ರಭಾವತಿ ಮಾತಾಜಿ ಪ್ರಭಾ ಮಾತಾಜಿ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಜಯಂತಿ ಮಾತಾಜಿ ಅವರು ಏನು ಕಾಣೋದಿಲ್ಲ ನಮ್ಗೆ. ಇದ್ದಾರೆ ಜಯಂತಿ ಬಿ ಅಂತ ಇದ್ದಾರೆ ಪ್ರಭುಜಿ ಜಾಯ್ನ್ ಆಗಿದ್ದಾರೆ ಹರೇ ಕೃಷ್ಣ ಜಯಂತಿ ಮಾತಾಜಿ ಜಯಂತಿ ಪ್ರಸಾದ್ ಮಾತಾಜಿ ಇದ್ದಾರೆ. ಜಯಂತಿ ಬಿ ಇದ್ರು ಪ್ರಭು ಅವರು ಮೋಸ್ಟ್ಲಿ ನೆಟ್ವರ್ಕ್ ಸಿಗ್ನಲ್ಸ್ ನೀವು ಮಾಡ್ತೀರಾ ಮಾತಾಜಿ ಕೋ-ಹೋಸ್ಟ್ ಆಗಿ ಪರವಾಗಿಲ್ಲ ಪ್ರಭುಜಿ ಎಷ್ಟು ಸಲ ರೀಡ್ ಮಾಡ್ಲಿಕ್ಕೆ ಹೇಳ್ಬೇಕು ಈ ಶ್ಲೋಕ ತುಂಬಾ ಜನಕ್ಕೂ ಹೇಳ್ಬೋದು ಚೆನ್ನಾಗಿದೆ ಯಾವ್ದಾವ್ದು ಇಂಪಾರ್ಟೆಂಟ್ ಶ್ಲೋಕಸ್ ಇದೆ ಅದೆಲ್ಲರೂ ಕೂಡ ಓದ್ಬೋದು ಓಕೆ 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 ಮತ್ತೆ ನೋಡಿ ನೀವೆಲ್ಲಿ ನಿಲ್ಲಿ ನಿಮ್ಗೆ ಅಲ್ಲಿ ಆಗುತ್ತೋ ಇಲ್ವೋ ಮಾಡಿರ್ತೀನಿ ಇಲ್ಲ ನಾನೇ ಮಾಡ್ತೀನಿ ತೊಂದ್ರೆ ಇಲ್ಲ ಓಕೆ ಓಕೆ ತಸ್ಮೈ ನಮೋ ಭಗವತೆ तस्मै भगवते ವಾಸುದೇವಾಯ ಧೀಮಹಿ वासुदेवाय धीमहि ಯನ್ಮಾಯಯಾ ದುರ್ಜಯ ಯಾ माया दुर्जयाय ಯನ್ಮಾಯಯಾ ದುರ್ಜಯಯಾ मायया दुर्जयाय ಯನ್ಮಾಯಯಾ ದುರ್ಜಯಯಾ ಮಾಂ ವದಂತಿ ಜಗದ್ಗುರುಂ ಮಾಂ ವದಂತಿ ಜಗದ್ಗುರುಂ ತಸ್ಮೈ ನಮೋ ಭಗವತೆ तस्मै नमो भगवते ವಾಸುದೇವಾಯ ಧೀಮಹಿ वासुदेवाय धीमहि ಯನ್ಮಾಯಯಾ ದುರ್ಜಯಯಾ माया दुर्जया ಮಾಂ ವದಂತಿ ಜಗದ್ಗುರುಂ वदन्ति जगद्गुरुम् ಇಂದಿರಾ ಮಾತಾಜಿ ಓದಿ ಗುರುಜಿ ಬ್ಲರ್ ಕಾಣಿಸ್ತಾ ಇಲ್ಲ ಸರಿಯಾಗಿ ಈಗ ಸರಿಯಾಗಿ ಕಾಣುತ್ತೆ ಅನ್ಸುತ್ತೆ ಇಂದಿರಾ ಮಾತಾಜಿ ನೀವು ಓದ್ಬೋದಾ ಶ್ಲೋಕ ಎಲ್ಲರೂ ಶ್ಲೋಕ ಓದಿ ಒಬ್ರು ಆದ್ಮೇಲೆ ಒಬ್ರು ಇಂದಿರಾ ಮಾತಾಜಿ ಓದಿ ಓಕೆ ಹರಿಣಿ ಮಾತಾಜಿ ನೀವು ಓದಿ हरे कृष्ण प्रभुजी श्लोक 12 तस्मै नमो भगवते वासुदेवाय धीमहि यन्मयाय दुर्जयया मां वदन्ति जगद्गुरुम् हरे कृष्ण प्रभुजी ಮಾತಾಜಿ ವೀಣಾಗೌಡ ಮಾತಾಜಿ ನೀವು ಓದಿ ಹರೇ ಕೃಷ್ಣ ಪ್ರಭುಜಿ ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯಾ ದುರ್ಜಯಯಾ ಮಾಂ ವದಂತಿ ಜಗದ್ಗುರುಂ ಹರೇ ಕೃಷ್ಣ ಪ್ರಭುಜಿ ಮಾಲಿನಿ ಮಾತಾಜಿ ನೀವು ಓದಿ प्रभुजी तस्मै नमो भगवते वासुदेवाय धीमहि यन्मायया दुर्जयाय मां वदन्ति जगद्गुरुं हरे कृष्ण प्रभुजी ಹರೇ ಕೃಷ್ಣ ಮಾತಾಜಿ ಗೀತಾ ಮಾತಾಜಿ ನೀವು ಓದಿ हरे कृष्ण गुरुजी तस्मै नमो भगवते वासुदेवाय धीमहि यन्मयाय दुर्जयया मां वदन्ति जगद्गुरुं हरे कृष्ण ಹರೇ ಕೃಷ್ಣ ಪಾರ್ವತಿ ಮಾತಾಜಿ ನೀವು ಓದಿ ಹರೇ ಕೃಷ್ಣ ಪ್ರಭುಜಿ ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮೇಯಯಾ ದುರ್ಜಯಾಯ ಮಹಾವದಂತಿ ಜಗದ್ಗುರುಂ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಸೀತಾ ವಿಜಯ್ ಕುಮಾರ್ ಮಾತಾಜಿ ನೀವು ಓದಿ ಹರೇ ಕೃಷ್ಣ ಪ್ರಭು
तस्मै नमो भगवते वासुदेवाय धीमहि यन्मायया दुर्जयया मां वदन्ति जगद्गुरुं. ಹರೇ ಕೃಷ್ಣ ಮಾತಾಜಿ. ಹರೇ ವಿಮಲಾ ಗೋಪಾಲ್ ಕೃಷ್ಣ ಮಾತಾಜಿ ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಯಾಯ ದುರ್ಜಯಾಯ ಮಾಂ ವದಂತಿ ಜಗದ್ಗುರು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಶ್ರೀಧರ್ ಭಟ್ ಪ್ರಭು ನೀವು ಓದಿ. ಹರೇ ಕೃಷ್ಣ. ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯಾ ದುರ್ಜಯಯಾ ಮಾಂ ವದಂತಿ ಜಗದ್ಗುರುಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ವಿಜಯಶ್ರೀ ಮಾತಾಜಿ ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಯಾ ದುರ್ಜಯಯಾ ಮಾಂ ವದಂತಿ ಜಗದ್ಗುರುಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶಿಲ್ಪಾ ಮಾತಾಜಿ ನೀವು ಓದಿ. ಹರೇ ಕೃಷ್ಣ ಪ್ರಭುಜಿ. ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯಾಯ ದುರ್ಜಯಾಯ ಮಾವದ್ ಜಗತ್. ಓಕೆ. ಕೃಷ್ಣಮೂರ್ತಿ ಪ್ರಭು ನೀವು ಪದಾರ್ಥ ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ತಸ್ಮೈ ನಮಃ. ನಮಸ್ಕಾರಗಳು ಭಗವತೆ ದೇವೋತ್ತಮ ಪುರುಷನಾದ ವಾಸುದೇವಾಯ ಶ್ರೀಕೃಷ್ಣನೇ ಧೀಮಹಿ ಅವನನ್ನು ಧ್ಯಾನಿಸುವೆವು. ಯಾರ ಮಯಾಯ ಶಕ್ತಿಗಳಿಂದ ದುರ್ಜಯಾಯ ಗೆಲ್ಲಲಾಗದ ಮಾಂ ನನ್ನನ್ನು ವದಂತಿ ಹೇಳುತ್ತಾರೋ ಜಗತ್ತಿನ ಗುರುಂ ಒಡೆಯನೆಂದು. ಅನುವಾದ. ನಾನು ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನಿಗೆ ವಾಸುದೇವ ನಮಸ್ಕರಿಸುತ್ತೇನೆ ಮತ್ತು ಅವನ ಧ್ಯಾನ ಮಾಡುತ್ತೇನೆ. ಅವನ ಅಜೇಯ ಶಕ್ತಿಯು ನನ್ನನ್ನು ಪರಮ ನಿಯಂತ್ರಕನೆಂದು ಕರೆಯುವಂತೆ ಅವರ ಅಲ್ಪಜ್ಞಾನಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಗವಿಶ್ರೀ ಮಾತಾಜಿ ನೀವು ಓದಿ. ಸ್ಟಾರ್ಟ್ ಮಾಡಿ ಭಾವಾರ್ಥ. ಹರೇ ಕೃಷ್ಣ ಪ್ರಭುಜಿ. ಭಾವಾರ್ಥ. ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಲಾಗಿರುವಂತೆ ಭಗವಂತನ ಮಾಯಾ ಶಕ್ತಿಯು ಬ್ರಹ್ಮನನ್ನು ಅಥವಾ ಅಂತಹ ಬೇರಾವುದೇ ಶಕ್ತಿಯನ್ನು ಪರಮ ಪ್ರಭುವೆಂದು ಅಂಗೀಕರಿಸುವಂತೆ ಅಲ್ಪಜ್ಞಾನಿಗಳಲ್ಲಿ ದಿಗ್ಭ್ರಮೆ ಉಂಟು ಮಾಡುತ್ತದೆ. ಆದರೆ ಬ್ರಹ್ಮ ತನ್ನನ್ನು ಹಾಗೆ ಕರೆಯುವುದನ್ನು ನಿರಾಕರಿಸುತ್ತಾನೆ. ಅಲ್ಲದೆ ನೇರವಾಗಿ ಭಗವಾನ್ ವಾಸುದೇವ ಅಥವಾ ಶ್ರೀಕೃಷ್ಣನಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಈಗಾಗಲೇ ಅವನು ಭಗವಾನ್ ವಾಸುದೇವನಿಗೆ ಅದೇ ಗೌರವವನ್ನು ಸಲ್ಲಿಸಿದ್ದಾನೆ. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹಃ ಅನಾದಿರಾದಿರ್ ಗೋವಿಂದಃ ಸರ್ವಕಾರಣ ಕಾರಣಂ. ಮ್ಯೂಟ್ ಆಗಿದ್ದೀರಾ ಮಾತಾಜಿ ನೀವು? ಓಕೆ. ಆಶಾ ಹಿಮತ್ ಮತ್ತೆ ನೀವು ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ಈಶ್ವರಃ ಪರಮಃ ಕೃಷ್ಣಃ ಸಚ್ಚಿದಾನಂದ ವಿಗ್ರಹಃ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಪರಮ ಪ್ರಭು ದೇವೋತ್ತಮ ಪುರುಷ ಶ್ರೀಕೃಷ್ಣ ತನ್ನ ದಿವ್ಯ ಶರೀರದಲ್ಲಿ ಆದಿ ಪ್ರಭುವು ಸರ್ವ ಕಾರಣಗಳ ಅಂತಿಮ ಕಾರಣನು. ಆ ಆದಿ ಪ್ರಭು ಗೋವಿಂದನನ್ನು ನಾನು ಪೂಜಿಸುತ್ತೇನೆ. ಬ್ರಹ್ಮನಿಗೆ ಪ್ರಜ್ಞಾಪೂರ್ವಕವಾಗಿ ತನ್ನ ವಾಸ್ತವಿಕ ಸ್ಥಾನಮಾನ ಏನೆಂಬುದನ್ನು ಗೊತ್ತು. ಹಾಗೂ ಭಗವಂತನ ಮಾಯಾ ಶಕ್ತಿಯಿಂದ ದಿಗ್ಭ್ರಮೆಗೊಂಡ ಅಲ್ಪಮತಿಗಳು ಇಷ್ಟ ಬಂದಂತೆ ಯಾರೆಲ್ಲರನ್ನು ದೇವರೆಂದು ಅಂಗೀಕರಿಸುತ್ತಾರೆಂಬುದು ಅವನಿಗೆ ತಿಳಿದಿದೆ. ಬ್ರಹ್ಮನು ತನ್ನ ಶಿಷ್ಯರು ಮತ್ತು ಅಧೀನರು ತನ್ನನ್ನು ಪರಮಪ್ರಭು ಎಂದು ಸಂಬೋಧಿಸುವುದನ್ನು ನಿರಾಕರಿಸುತ್ತಾನೆ. ಆದರೆ ನಾಯಿ, ಹಂದಿ, ಒಂಟೆ ಮತ್ತು ಕತ್ತೆಗಳ ಸ್ವಭಾವದ ಜನರಿಂದ ಪ್ರಶಂಸೆಗೊಳಗಾದ ಮೂಢ ವ್ಯಕ್ತಿಗಳು ಪರಮಪ್ರಭುವೆಂದು ಕರೆಸಿಕೊಳ್ಳಲು ಹೆಮ್ಮೆ ಪಡುತ್ತಾರೆ. ಅಂತಹ ವ್ಯಕ್ತಿಗಳು ದೇವರೆಂದು ಕರೆಸಿಕೊಳ್ಳುವುದರಲ್ಲಿ ಸಂತಸ ಪಡುತ್ತಾರೆ. ಮೂಢ ಪ್ರಶಂಸಕರು ಏಕೆ ಅಂತಹವರನ್ನು ದೇವರೆಂದು ಕರೆಯುತ್ತಾರೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯೆಯ ದುರ್ಜಯಯ ಮಾಂ ವದಂತಿ ಜಗದ್ಗುರುಂ. ನಾನು ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀಕೃಷ್ಣನಿಗೆ ವಾಸುದೇವನಿಗೆ ನಮಸ್ಕರಿಸುತ್ತೇನೆ ಮತ್ತು ಅವನ ಧ್ಯಾನ ಮಾಡುತ್ತೇನೆ. ಅವನ ಅಜೇಯ ಶಕ್ತಿಯು ನನ್ನನ್ನು ಪರಮ ನಿಯಂತ್ರಕನೆಂದು ಕರೆಯುವಂತೆ ಅವರ ಆ ಅಲ್ಪಜ್ಞಾನಿಗಳ ಮೇಲೆ ಪ್ರಭಾವ ಬೀರುತ್ತದೆ. ಸೊ ಬ್ರಹ್ಮದೇವರು ಭಗವಂತನಿಗೆ ಶ್ರೀಕೃಷ್ಣನಿಗೆ ನೇರವಾಗಿ ಪ್ರಾರ್ಥನೆ ಮಾಡ್ತಾ ಇರೋದು ಓಂ ನಮೋ ಭಗವತೆ ವಾಸುದೇವಾಯ. ಸೊ ಹಾಗೆ ಹೇಳತಾರ ಅವರಲ್ಲಿ ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ. ಧೀಮಹಿ ಅಂದರೆ ಧ್ಯಾನಿಸುವುದು ಅಂತ ಭಗವಂತನಿಗೆ ನೇರವಾಗಿ ಶ್ರೀಕೃಷ್ಣನಿಗೆ. ವಸುದೇವನ ಪುತ್ರನಾದ ವಾಸುದೇವ. ಇಲ್ಲ ಇನ್ನೊಂದು ಅರ್ಥ ಸರ್ವವ್ಯಾಪಕವಾದ ಭಗವಂತನನ್ನು ವಾಸುದೇವ ಅಂತ ಕೂಡ ಕರೆದಿದೆ. ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ. ಸೊ ಆ ರೀತಿ ಹಲವು ಅರ್ಥಗಳು. ಸೊ ವಾಸುದೇವ ಅಂದ್ರೆ ನೇರವಾಗಿ ಶ್ರೀಕೃಷ್ಣನ ಸಂಬೋಧಿಸುವಂಥದ್ದು. ಸೊ ಆ ಭಗವಾನ್ ಭಗವತೆ. ಸೊ ಯಾಕಂದ್ರೆ ಪರಮಸತ್ಯದಲ್ಲಿ ಬ್ರಹ್ಮನ್ ಪರಮಾತ್ಮ ಭಗವಾನ್ ಅಂತ 3 ಹಂತಗಳಿವೆ. ಸೊ ಇಲ್ಲಿ ಇವರು ಅಂತಿಮವಾಗಿ ಭಗವಂತನು ಒಬ್ಬ ವ್ಯಕ್ತಿ. ಭಗವಂತನ ನಿರಾಕಾರ ಸ್ವರೂಪ ಬ್ರಹ್ಮಜ್ಯೋತಿ ಇದೆ, ಅವನ ದೇಹದ ಪ್ರಭೆ, ಮತ್ತೆ ಅವನ ಸರ್ವವ್ಯಾಪಕವಾದ ಅಸ್ತಿತ್ವ ಪರಮಾತ್ಮ ಸ್ವರೂಪ ಭೌತಿಕ ಜಗತ್ತಿನಲ್ಲಿ ಅದು ಕೂಡ ಇದೆ. ಆದರೆ ಇದಕ್ಕೂ ಮಿಗಿಲಾಗಿ, ಇದಕ್ಕೂ ಆಧಾರವಾಗಿ ಭಗವಂತನ ಸ್ವಯಂ ರೂಪ, ಸಂಪೂರ್ಣ ಆಧ್ಯಾತ್ಮಿಕವಾದ ಸ್ವರೂಪ, ವ್ಯಕ್ತಿಗತ ರೂಪ, ಅದು ಭಗವಾನ್ ಅಂತ ಹೇಳಿರೋದು. ಸೊ ಅದು ಅವರು ನೇರವಾಗಿ ಆ ಭಗವಾನ್ ಸ್ವರೂಪ ಭಗವಂತನಿಗೆ ತಸ್ಮೈ ನಮೋ ಭಗವತೆ ವಾಸುದೇವಾಯ ಧೀಮಹಿ ಅವರನ್ನು ನಾನು ಧ್ಯಾನಿಸುತ್ತೇನೆ ಅಂತ ಹೇಳ್ತಾರೆ. ನಂತರ ಹೇಳ್ತಾ ಇರೋದು ಎನ್ ಮಾಯೆಯ ದುರ್ಜಯ. ಸೊ ಅವನ ಭಗವಂತನ ಶಕ್ತಿ, ಮಾಯಾಶಕ್ತಿ, ಭಗವಂತನ ಹಲವು ಶಕ್ತಿಗಳು. ಸೊ ಪರ್ಟಿಕ್ಯುಲರ್ಲಿ ಇಲ್ಲಿ ಬಹಿರಂಗ ಶಕ್ತಿ ಬಗ್ಗೆ ಹೇಳ್ತಾ ಇರೋದವರು ಮಾಯಾ. ಅಂತರಂಗ ಶಕ್ತಿನೂ ಇದೆ ಯೋಗ ಮಾಯ, ಅಂದ್ರೆ ಬಹಿರಂಗ ಶಕ್ತಿ ಮಹಾಮಾಯ. ಸೊ ಈ ಮಾಯ ಅಂದರೆ ಯಾವುದು ಇಲ್ಲವೋ, ಯಾವುದು ನಿಜವಾಗೂ ಅಸ್ತಿತ್ವದಲ್ಲಿ ಇಲ್ಲವೋ, ಯಾವುದು ಸತ್ಯವಲ್ಲವೋ. ಸೊ ಈ ಭೌತಿಕ ಜಗತ್ತಿನಲ್ಲಿ ಇದು ನಾವು ಇನ್ನೊಂದು ರೀತಿಯಲ್ಲೇ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಇದನ್ನು ನಾವು ಭೌತಿಕ ವಸ್ತುವನ್ನು, ಭೌತಿಕ ಜಗತ್ತನ್ನು ನಾವು ಇದನ್ನು ಯಜಮಾನಿಕೆ ಸಾಧಿಸೋದಕ್ಕೆ ನಾವು ಇದನ್ನು ಭೋಗಿಸುವ ಪ್ರವೃತ್ತಿಯಲ್ಲಿ ನೋಡ್ತಾ ಇದ್ದೇವೆ. ಆ ದೃಷ್ಟಿ ಬೇರೆ ನಮಗೆ. ಇದು ನಿಜವಾದ ದೃಷ್ಟಿ ಅಲ್ಲ, ನಿಜವಾದ ಅಸ್ತಿತ್ವ. ನಿಜವಾದ ಇದು ಅಂದ್ರೆ ಭಗವಂತನ ಶಕ್ತಿ, ಭಗವಂತನಿಗೆ ಅಧೀನವಾಗಿ ಭಗವಂತನು ಪರಮ ಭೋಕ್ತನು, ಭಗವಂತನು ಪರಮ ಯಜಮಾನನು. ಆದ್ರೆ ಇಲ್ಲಿ ಹಾಗೆ ಕಾಣೋದಿಲ್ಲ ನಮಗೆ ನಾವು ಇದನ್ನು ನಿಯಂತ್ರಿಸ್ಬೋದು, ನಾವು ಇದನ್ನು ನಮ್ಮದಾಗಿ ಇಟ್ಟು ತಗೊಳ್ಬೋದು ಅಂತ, ನಮ್ಮದು ಅಂತ ನಾವು ಇದಾಗ್ತೇವೆ, ಮೋಹಗೊಳ್ತೇವೆ. ಸೊ ಹಾಗೆ ಹೇಳ್ತಾ ಇರೋದು ಭಗವಂತನ ಈ ಮಾಯಾಶಕ್ತಿ ದುರ್ಜಯ ತುಂಬಾ ಬಹಳ ಕಷ್ಟ. ಗೀತೆಯಲ್ಲೂ ಕೂಡ ಕೃಷ್ಣ ಹೇಳಿದ್ದಿದೆ, ದೈವೀ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ. ಸೊ ಇಲ್ಲಿ ದುರ್ಜಯ ಅಂತ ಹೇಳ್ತಾರೆ, ಅಲ್ಲಿ ಗೀತೆಯಲ್ಲಿ ಕೃಷ್ಣ ಹೇಳೋದು ದುರತ್ಯಯ ಅಂತ ಹೇಳ್ತಾರೆ. ಸೊ ಈ ನನ್ನ ದೈವಿ ಶಕ್ತಿ, ಇದು ನನ್ನದೇ ಶಕ್ತಿ, ಸ್ವಯಂ ಶಕ್ತಿ. ಸೊ ಇದನ್ನು ಗೆಲ್ಲಲಿಕ್ಕೆ, ಇದನ್ನು ಇದರ ಮೇಲೆ ಬರಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಕೃಷ್ಣ ಹೇಳೋದು ಅಲ್ಲಿ ದೈವೀ ಏಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ನನಗೆ ಶರಣಾಗ್ತಾರೆ ಅವರು ಮಾತ್ರ ಈ 3 ಗುಣಗಳಿಂದ ತುಂಬಿದ ಈ ಮಾಯಾಶಕ್ತಿಯಿಂದ ಹೊರಗೆ ಬರ್ಬೋದು. ಅದ್ರ ಬಿಟ್ರೆ ಯಾರಿಗೂ ಕೂಡ ಸಾಧ್ಯವಿಲ್ಲ, ಇದು ಅಸಾಧ್ಯ. ಸೊ ಅಸಾಧ್ಯ ಅಂತ ಮಾತಾಡೋದು.
ಹೇಳ್ತಾರೆ ಹೇಗೆ ಅಂದ್ರೆ ಮಾಯಾಶಕ್ತಿ ಭಗವಂತನ ಕೆಳಗೆ ಮಟ್ಟದ ಶಕ್ತಿ, ನಾವು ಜೀವಿಗಳು ನಾವು ಮೇಲ್ಮಟ್ಟದ ಶಕ್ತಿ. ಆದರೂ ಕೂಡ ಇದು ಭಗವಂತನ ಇಚ್ಛೆಯಿಂದ ಇರೋದರಿಂದ ನಾವು ಕೆಳಮಟ್ಟದ ಶಕ್ತಿಯ ಪ್ರಭಾವಕ್ಕೆ ಬರ್ತೇವೆ. ಕೆಳಮಟ್ಟದ ಶಕ್ತಿ ಹೀಗೆ ಹೇಳ್ತಾರೆ, ನಮ್ಮ ಕೈಗೆ ಯಾರಾದರೂ ನಮಗಿಂತ ಬಲವಂತರು ಯಾರಾದರೂ ಹಗ್ಗ ಕಟ್ಟಿದ್ರೆ, ಒಂದು ಹಗ್ಗ ಅನ್ನೋದು ಒಂದು ಜಡವಸ್ತು, ನಾವು ಜೀವಿಗಳು, ನಾವು ಹಗ್ಗವನ್ನು ಉಪಯೋಗಿಸ್ತೇವೆ, ನಮಗೆ ಬೇಕಾದಾಗೆ ಅದು ಉಪಯೋಗಿಸ್ತೇವೆ. ಆದ್ರೆ ನಮಗಿಂತ ಒಬ್ಬರು ಬಲವಂತರು ಯಾರಾದರೂ ಆ ಹಗ್ಗವನ್ನು ತಗೊಂಡು ನಮ್ಮ ಕೈಗೆ ಕಟ್ಟಿದ್ರೆ ನಾವು ಸಿಕ್ಕಾಕೊಳ್ತೇವೆ. ಸೊ ಆ ರೀತಿಯಲ್ಲಿ ಭಗವಂತನು ನಮಗಿಂತ ಸರ್ವಶಕ್ತ. ಸೊ ಅವನ ಇಚ್ಛೆಯಿಂದ ಈ ಒಂದು ಮಾಯಾಶಕ್ತಿ ನಮ್ಮನ್ನು ಬಂಧಿಸಿದೆ. ಸೊ ಎನ್ ಮಾಯ ದುರ್ಜಯ. ಸೊ ಹೀಗೆ ಆ ಭಗವಂತನ ಮಾಯಾಶಕ್ತಿ ಹೇಳ್ತಾರೆ ಹೇಗೆ ಅಂದ್ರೆ, ಮಾಯಾಶಕ್ತಿ ನಮ್ಮನ್ನು ಒಂದು ರೀತಿ ಹುಚ್ಚು, ಸೊ ಹುಚ್ಚುತನ ಅಂತ ಹೇಳ್ತೇವೆ ನಾವು. ಹುಚ್ಚುತನ ಬಂದಾಗ, ಹುಚ್ಚರಾದಾಗ ನಾವೇನ್ ಮಾತಾಡ್ತೇವೆ, ನಾವೇನ್ ಹೇಳ್ತೇವೆ ನಮ್ಗೆ ಗೊತ್ತಿಲ್ಲ. ನಮಗೆ ತುಂಬಾ ಬೇಕಾದವ್ರ ಬಂಧುಗಳು, ನಮ್ಮ ತಂದೆ ನಮ್ಮ ತಾಯಿಯನ್ನೇ ನಾವು ನಿಂದನೆ ಮಾಡ್ತೇವೆ, ಅವ್ರನ್ನ ದೂಷಣೆ ಮಾಡ್ತೇವೆ. ಸೊ ಹೀಗೆ ಒಂದು ಪ್ರಭಾವ, ಹುಚ್ಚುತನ ಪ್ರಭಾವದಿದ್ದಾಗ ವ್ಯಕ್ತಿ ಏನ್ ಮಾತಾಡ್ತಾನೆ ಗೊತ್ತಾಗಲ್ಲ. ಸೊ ಹಾಗೆ ಹೇಳ್ತಾರೆ, ಪಿಶಾಚಿ ಪಾಯಲೆ ಮತಿ ಚೆನ್ನ. ಮತಿ, ನಮ್ಮ ಮತಿ ಇವತ್ತು, ನಮ್ಮ ಬುದ್ಧಿ ಕವಿದೋಗಿದೆ, ಅದು ಮುಚ್ಚಿ ಹೋಗಿದೆ. ಹಾಗಾಗಿ ನಮಗೆ ಪಿಶಾಚಿ, ಒಂದು ದೆವ್ವ, ಒಂದು ಪಿಶಾಚಿ ಇಟ್ಕೊಂಡ್ರೆ ಹೇಗೆ ಒಬ್ಬ ವ್ಯಕ್ತಿ ಇನ್ನೇನೇನೋ ಮಾತಾಡ್ತಾರೋ, ಸೊ ಇದೆಲ್ಲ ಇದೆ, ಬ್ಲ್ಯಾಕ್ ಆರ್ಟ್ಸ್, ಮ್ಯಾಜಿಕ್ ಇದೆ. ಹಾಗೆ ಹುಚ್ಚುತನ ಬಂದಾಗ ಹೇಗಾಗುತ್ತೋ, ಇಲ್ಲಾಂದ್ರೆ ಇನ್ಯಾವುದಾದ್ರು ಪಿಶಾಚಿ ಒಂದು ಹಿಡಿದಾಗ ಹೇಗಿರುತ್ತೋ, ಹಾಗೆ ನಾವು ಭೌತಿಕ ಜಗತ್ತಿನಲ್ಲಿ ನಮ್ಮ ಮಾತು, ನಮ್ಮ ಚಟುವಟಿಕೆಗಳು, ನಮ್ಮ ಭಾವನೆಗಳು, ನಮ್ಮ ಆಲೋಚನೆಗಳು, ನಮ್ಮ ಇಚ್ಛೆಗಳು ಎಲ್ಲವೂ ಕೂಡ ಹಾಗೆ ಅಂತ ಹೇಳ್ತಾರೆ. ಇದು ಮಾಯಾ, ಭಗವಂತನ ಮಾಯಾಶಕ್ತಿ. ಸೊ ಆ ರೀತಿಯಲ್ಲಿ ಒಂದ್ ಕಡೆ ಹೇಳೋದು ಕೂಡ ಚೈತನ್ಯ ಮಹಾಪ್ರಭು ಬಗ್ಗೆ ಭಕ್ತಿವಿನೋದ್ ಠಾಕೂರರು ಅವರೊಂದು ಕವನ ಬರೆಯೋದು ಚೈತನ್ಯ ಮಹಾಪ್ರಭು ಕೃಷ್ಣನೇ ಸ್ವತಃ ಈ ಪಿಶಾಚಿ, ಮಾಯಾ ಪಿಶಾಚಿಯಿಂದ ಹೊರಗೆ ಬರುವ ಮಹಾಮಂತ್ರ ಅಂತಂದಿದ್ದಾರೆ. ಸೊ ಇದನ್ನು ತೆಗೆದುಕೊಳ್ಳಿ, ಇದನ್ನ ಮಹಾಮಂತ್ರ ನಾವು ಉಚ್ಚರಿಸ್ತಾ ನಾವು ಈ ಹುಚ್ಚುತನದಿಂದ ಹೊರಗೆ ಬರ್ತೇವೆ. ಸೊ ಇದೇನು ಹುಚ್ಚುತನ, ಅದು ಮುಂದೆ ಶ್ಲೋಕದಲ್ಲಿ ನಮಗೆ ಹೇಗೆ ತಿಳಿಸ್ತಾರೆ. ಅಹಂ ಮಮೇತಿ, ನಾನು ನನ್ನದು. ಸೊ ನಾನು ಇದ್ದೇನೆ, ಆದ್ರೆ ಈಗ ನಾನು ತಪ್ಪು ಪರಿಕಲ್ಪನೆಯಲ್ಲಿ ನಾನು ದೇಹ ಅಂತ ಭಾವಿಸ್ತೇನೆ. ನಾನು ದೇಹ, ನಾನು ಈ ಒಂದು ಕುಟುಂಬಕ್ಕೆ ಸೇರಿದವನು, ನಾನು ಈ ಸಮಾಜಕ್ಕೆ ಸೇರಿದವನು, ನಾನು ಈ ದೇಶಕ್ಕೆ ಸೇರಿದವನು. ಸೊ ಹೀಗೆ ನಾನು ನನ್ನದು ಅನ್ನೋದು ನಾವು ತಪ್ಪು ಪರಿಕಲ್ಪನೆ ಇದ್ದೇವೆ. ನಾನು ಅನ್ನೋದಿದೆ, ನಾನು ಅನ್ನೋದು ಗುರುತು ಇದೆ, ಆದ್ರೆ ನಾನು ಭಗವಂತನ ವಿಭಿನ್ನ ಅಂಶ, ಭಗವಂತನ ನಿತ್ಯ ಸೇವಕ, ಅದು ನನ್ನ ನಿಜವಾದ ಗುರುತು. ಸೊ ಈಗ ಅದು ಮಾಯಾ, ಭಗವಂತನ ಈ ಪ್ರಕೃತಿಯ ಶಕ್ತಿಯಿಂದ ಅದು ಮುಚ್ಚಿ ಹೋಗಿದೆ ಅದು. ಸೊ ಇಲ್ಲಿ ಹೇಳ್ತಾ ಇರೋದು ತುಂಬಾ ಕಷ್ಟವಾದದ್ದು, ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ನಮ್ಮನ್ನು ಬಲಾತ್ಕಾರವಾಗಿ ನಮಗೆ ಈ ದೇಹದ ಒತ್ತಾಯದಲ್ಲಿ, ದೇಹದ ಗುರುತಿನಲ್ಲಿ ನಮಗೆ ಇಟ್ಟಿದೆ. ಸೊ ಹಾಗೆ ಆ ಒಂದು ಭಾವನೆಯಲ್ಲಿದ್ದಾಗ ನಾವೇನ್ ಹೇಳ್ತೀವಿ, ನಾವು ಮಾಂ ವದಂತಿ ಜಗದ್ಗುರುಂ. ಸೊ ಬ್ರಹ್ಮದೇವರು ಹೇಳ್ತಾರೆ, ಈ ರೀತಿಯಲ್ಲಿ ವ್ಯಕ್ತಿಗಳು ನಾನು ಪರಮಪುರುಷ ಅಂತ ಭಾವಿಸ್ತಾರೆ. ಯಾವಾಗ ಅಂದ್ರೆ ಅವರು ಭಗವಂತನ ವಾಸುದೇವನ ಮಾಯೆಯಲ್ಲಿ ಪ್ರಭಾವಿತರಾದಾಗ ಅಂತ ಹೇಳ್ತಾರೆ. ಸೊ ಶಿಲ ಪ್ರಭುಪಾದ ನಮಗೆ ಭಾವಾರ್ಥದಲ್ಲಿ ಹೇಳ್ತಾ ಇರೋದು ಹಾಗೆ. ಬ್ರಹ್ಮದೇವರೇ ಅಲ್ಲ, ಬ್ರಹ್ಮದೇವರವರೆಗೂ ಯಾರ ದೇವತೆಗಳು ಕೂಡ ನಾವು ಪರಮಪುರುಷ ಅಂತ ಭಾವಿಸಿದ್ರೆ ನಾವು ಮಾಯೆಯಲ್ಲಿದ್ದೇವೆ ಅಂತಾನೆ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಇದು ಭಗವಂತನ ಮಾಯಾಶಕ್ತಿ, ಅದು ಹಾಗೆ ನಮಗೆ ಪ್ರಭಾವ ಮಾಡುತ್ತೆ, ಹಾಗೆ ಒಂದು ರೀತಿಯಲ್ಲಿ ಅಜ್ಞಾನದಲ್ಲಿ ಇಡುತ್ತೆ ಅಂತ ಹೇಳ್ತಾ ಇರೋದು. ಸೊ ಭಗವಂತನ ಮಾಯಾಶಕ್ತಿ ಬ್ರಹ್ಮ ಒಮ್ಮೊಮ್ಮೆ ಶಿವರಿಗೂ ಕೂಡ ಹೇಳ್ತಾರೆ, ಸಾಧಾರಣವಾಗಿ ಬರೋದಿಲ್ಲ ಅದು, ಅವ್ರ ಮೇಲೆ ಪ್ರಭಾವ ಬರೋದಿಲ್ಲ. ಅವರು ಇದರಿಂದ ಮೇಲೆ ಹೋಗಿದ್ದಾರೆ. ಪರ್ಟಿಕ್ಯುಲರ್ಲಿ ಶಿವ ಅವರು ಈ ಭೌತಿಕ ಮಾಯಾ, ಬಹಿರಂಗ ಮಾಯಲ್ಲಿ ಬರೋದಿಲ್ಲ, ಅವರು ಅಂತರಿಂಗ ಮಾಯದಲ್ಲಿ ಅವರಿಗೆ ಒಮ್ಮೊಮ್ಮೆ ಮೋಹಗೊಳ್ಬಹುದು ಅಂತ ಹೇಳ್ತಾರೆ ಶಿವ. ಆದರೆ ಬಹಿರಂಗ ಮಾಯ ಅದು ಅವರ ಹೆಂಡತಿ ದುರ್ಗಾದೇವಿ. ಸೊ ಅವ್ರಿಗೂ ಕೂಡ ಮಾಯ ಇಲ್ಲ, ಹಾಗೆ ಹೇಳ್ಬೇಕು ಅಂದ್ರೆ ಶಿವನಿಗೂ ಕೂಡ. ಆದ್ರೆ ಬ್ರಹ್ಮದೇವರಿಗೆ ಒಮ್ಮೊಮ್ಮೆ ಬರ್ಬೋದು, ಬ್ರಹ್ಮದೇವರಿಗೆ. ಆದ್ರೆ ಬ್ರಹ್ಮದೇವರು ಈಗ ಅವರು ಕೂಡ ಅವ್ರ ತೀವ್ರ ತಪಸ್ಸೆಯಿಂದ ಹೇಳ್ತಾರೆ, ಭಗವಂತನ ಸಂತೃಪ್ತಿ ಮಾಡಿ ಅವರು ಕೂಡ ಅದನ್ನು ಗೆದ್ದಿದ್ದಾರೆ. ಅವರು ಅದರ ಮೇಲಿದ್ದಾರೆ, ಆ ಜಯನ ಸಾಧಿಸಿದ್ದಾರೆ ಬ್ರಹ್ಮದೇವರೇನು ಇದ್ರ ಕೆಳಗಿಲ್ಲ ಇಲ್ಲಿ ಅವರು. ಇಲ್ಲ ಅಂದ್ರೆ ನಾವೆಲ್ಲರೂ ಸಾಧಾರಣವಾಗಿ ಎಲ್ಲ ಭೌತಿಕ ಜಗತ್ತಿನಲ್ಲಿ ಇರುವ ಎಲ್ಲ ಜೀವಿಗಳು, ಎಲ್ಲ ದೇವತೆಗಳು ಕೂಡ ಈ ಮಾಯಾ ಪ್ರಭಾವದಲ್ಲಿದ್ದೇವೆ ನಾವು. ಈ ಮಾಯಾ ಪ್ರಭಾವದಲ್ಲಿ ಇರೋದ್ರಿಂದ ನಮಗೆ ಯಾರು, ಏನು ಈ ಜಗತ್ತು, ಏನು ಇದರ ನಿಜ ಸ್ವರೂಪ, ಹೇಗೆ ಭಗವಂತನು ಇದನ್ನು ನಿಯಂತ್ರಿಸ್ತಾ ಇದ್ದಾನೆ, ಹೇಗೆ ಪರಮಪುರುಷನು ಶ್ರೀಕೃಷ್ಣನ ಅಸ್ತಿತ್ವ ಇದರ ಮಿಗಿಲಾಗಿ ನಮಗೆ ತಿಳಿದಿಲ್ಲ.
ಸೊ ಇಲ್ಲಿ ಹೇಳ್ತಾ ಇರೋದು ಬ್ರಹ್ಮದೇವರು ನನ್ನನ್ನು ಜಗದ್ಗುರು ಅಂತ ಕರೀತಾರೆ. ಸೊ ಆಕ್ಚುಲಿ ನಿಜವಾದ ಜಗದ್ಗುರು ಅಂದ್ರೆ ಕೃಷ್ಣನೊಬ್ಬನೇ. ಕೃಷ್ಣಂ ವಂದೇ ಜಗದ್ಗುರು ಅಂತ ನಾವು ಹೇಳ್ತೇವೆ. ಪರಮ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಾನು ನಮಿಸುತ್ತೇನೆ, ನಾನು ವಂದನೆಯನ್ನು ಅರ್ಪಿಸುತ್ತೇನೆ. ಕೃಷ್ಣನು ನಿಜವಾದ ಜಗದ್ಗುರು. ಸೊ ಜಗದ್ಗುರು ಇನ್ನೊಂದು ಹೇಳ್ತಾರೆ ಜಗದ್ಗುರು ಬಗ್ಗೆ ಪ್ರಭುಪಾದರು ಹೇಳ್ತಾರೆ. ಇದರಲ್ಲಿ ಉಪದೇಶಾಮೃತದಲ್ಲಿ ಹೇಳಿದೆ, ಯಾರು ಕೂಡ ಜಗದ್ಗುರು ಆಗ್ಬೋದು. ಆದರೆ ಜಗದ್ಗುರು ಆಗ್ಬೇಕು ಅಂದ್ರೆ ಜಗದ್ಗುರು ಬಹಳ ಅರ್ಥಗಳಿವೆ. ಒಂದು ಜಗತ್ತಿನ ಗುರು, ಅದು ಪರಮ ಪುರುಷನೇ. ಇಲ್ಲಿ ಹೇಳ್ತಾ ಇರೋದು ಜಗದ್ಗುರು ಅಂದ್ರೆ ಪರಮ ಪುರುಷನಿಗೆ ಇಲ್ಲಿ ಜಗತ್ತಿನ ಒಡೆಯ, ಗುರು ಅಂದ್ರೆ ಇಲ್ಲಿ ಒಡೆಯ, ಅದನ್ನ ಸೂಚಿಸ್ತಾ ಇದೆ. ಇಲ್ಲ ಅಂದ್ರೆ ಒಂದೊಂದ್ಸಲ ಯಾರು ಭಗವಂತನ ಪ್ರತಿನಿಧಿಯಾಗಿ ಅವ್ರು ಬೋಧನೆ ಮಾಡ್ತಾರೆ ಅವ್ರಿಗೂ ಕೂಡ ಜಗದ್ಗುರು ಅಂತ ಕರೆಯೋದಿದೆ. ಸೊ ಹೇಳ್ತಾರೆ, ವಾಚೋ ವೇಗಂ ಮನಸ ಕ್ರೋಧ ವೇಗಂ ಜಿಹ್ವಾ ವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಯೇತ ಧೀರಃ ಸರ್ವಮಪಿ ಮಾಂ ಪೃಥ್ವೀಂಸ ಶಿಷ್ಯಾತ್. ಸೊ ಅಲ್ಲಿ ಉಪದೇಶಾಮೃತದಲ್ಲಿ ಹೇಳಿದಾಗೆ ಯಾರು ಕೂಡ ಜಗದ್ಗುರು ಆಗ್ಬೋದು. ಅಂದ್ರೆ ಭಗವಂತನ ಪ್ರತಿನಿಧಿಯಾಗಿ ಜಗದ್ಗುರು, ಇಲ್ಲಿ ಜಗತ್ತಿನ ಒಡೆಯನಾಗಿ ಜಗದ್ಗುರು ಅಂತಲ್ಲ. ಯಾಕಂದ್ರೆ ಆ ಒಂದೊಂದು ಪದಕ್ಕೆ ಕೆಲವು ಅರ್ಥಗಳಿರ್ತವೆ. ಇಲ್ಲಿ ಬ್ರಹ್ಮದೇವರು ಹೇಳ್ತಾ ಇರೋದು ಜಗದ್ಗುರು ಅಂದ್ರೆ ಪರಮ ಪುರುಷ, ಅದರನ್ನು ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಜಗದ್ಗುರು. ಇಲ್ಲಾಂದ್ರೆ ಇನ್ನೊಂದು ಅರ್ಥ ಇದೆ, ಇನ್ನೊಂದು ಅರ್ಥದಲ್ಲಿ ಭಗವಂತನ ಪ್ರತಿನಿಧಿಯಾಗಿ ಜಗದ್ಗುರು. ಆ ರೀತಿಯಲ್ಲಿ ಡೆಫಿನೆಟ್ಲಿ ಬ್ರಹ್ಮದೇವರು ಜಗದ್ಗುರುನೇ, ಅದರಲ್ಲೇನೋ ಸಂಶಯ ಇಲ್ಲ. ಆ ಒಂದು ಅರ್ಥದಲ್ಲಿ ಬ್ರಹ್ಮ ಜಗದ್ಗುರು, ಹೇಗೆ ಭಗವಂತನ ಪ್ರತಿನಿಧಿಸಿ ಅವರೆಲ್ಲರಿಗೂ ಕೂಡ ಗುರುಗಳ ಸ್ಥಾನದಲ್ಲಿದ್ದಾರೆ, ಅದು ಸರಿ. ಯಾಕಂದ್ರೆ ವೇದಜ್ಞಾನವು ಅವರಿಗೆ ಮೊದಲಿಗೆ ಬೋಧನೆ ಮಾಡಿದ್ದು, ನಂತರ ಅವರಿಂದ ನಾರದ ಹಾಗೆ ಗುರುಶ್ಯ ಪರಂಪರೆಯಲ್ಲಿ ಬರುವಂತದ್ದು. ಸೊ ಆ ಅರ್ಥದಲ್ಲಿ ಅವರು ಜಗದ್ಗುರು. ಆದ್ರೆ ಇಲ್ಲಿ ಹೇಳ್ತಾ ಇರೋದವರು ನಾನು ಜಗದ್ಗುರು ಅಲ್ಲ ಅಂದ್ರೆ ನಾನು ಪರಮ ಪುರುಷನಲ್ಲ, ಆ ಅರ್ಥದಲ್ಲಿ ಅವರು ಇಲ್ಲಿ ಹೇಳ್ತಾರೆ. ಸೊ ಏನಿದೆ ಇನ್ನೊಂದು ಅರ್ಥದಲ್ಲಿ ಜಗದ್ಗುರು ಅಂತ ತಗೊಂಡ್ರೆ ಹೇಳ್ತಾರೆ, ಎಲ್ಲ ಇಂದ್ರಿಯಗಳೇನಿದೆ ಯಾವುದು ವಾಚೋ ವೇಗಂ. ವಾಚ ಅಂದ್ರೆ ನಮ್ಮ ಮಾತು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ನಾವ್ ಏನ್ ಮಾತಾಡ್ತೇವೋ ನಮ್ಮ ಕೈ ಇದರಲ್ಲಿಲ್ಲ. ಯಾವುದೋ ಮನಸ್ಸು ಅಲ್ಲಿ ಇಲ್ಲಿ ಸಾವಿರಾರು ವಿಷಯಗಳಿಗೆ ಹೋಗ್ತಾ ಇರುತ್ತೆ. ಆ ಒಂದು ರಾಜಕೀಯ, ಇನ್ನೊಂದು ಒಂದು ಕ್ರೀಡೆ, ಇನ್ನೊಂದು ಒಂದು ಚಲನಚಿತ್ರ, ಹೀಗೆ ಮನಸ್ಸು ಸಾವಿರ ವಿಷಯಗಳಲ್ಲಿ. ಸೊ ನಮಗೆ ನಮ್ಮ ಒಳಗೇನಿದೆ ಅದೇ ಹೊರಗೆ ಬರುತ್ತೆ. ನಾವು ಮಾತಾಡೋವಾಗ ಶುರು ಮಾಡಿ ಹೇಳ್ತಾರೆ, ನಾವು ಮಾತಾಡೋ ತನಕ ಯಾರೋ ಒಬ್ಬ ಏನ್ ಹೇಳ್ತಾರೆ ಮೂರ್ಖನನ್ನು ಗುರುತಿಸಕ್ಕೆ ಆಗೋದಂತೆ. ಅದೇ ಮಾತು ಅನ್ನೋದು ಎಷ್ಟು ಇದಂದ್ರೆ ಮಾತಾಡಿದಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಹೊರಗೆ ಬರುತ್ತೆ. ಆ ವ್ಯಕ್ತಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ, ಏನು ಅವರ ಇಚ್ಛೆಗಳೇನಿದೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಸೊ ಹಾಗೆ ಮಾತು ಅನ್ನೋದು ತುಂಬಾ ಮುಖ್ಯ. ಮೊದಲಿಗೆ ಹೇಳ್ತಾರೆ ವಾಚೋ ವೇಗಂ, ಇದೊಂದು ವೇಗ, ಇದೊಂದು ಒತ್ತಡ, ಇದೊಂದು ಬಲಾತ್ಕಾರವಾಗಿ ನಮ್ಮನ್ನು ಮಾತು ಸಾವಿರಾರು ವಿಷಯದಲ್ಲಿ ನಮಗೆ ತೊಡಗಿಸಿದೆ. ಸೊ ಅವರು ವಾಚೋ ಇದನ್ನು ನಿಯಂತ್ರಿಸಿದ್ದಾರೆ. ಕೇವಲ ಅವರು ಭಗವಂತನ ಬಗ್ಗೆ ಅವರ ಮಾತು ವಾಚೋ ವೇಗಂ ಮನಸ್ಸ ಕ್ರೋಧ ವೇಗಂ. ಮನಸ್ಸು ಒಂದೊಂದ್ಸಲ ಒಂದನ್ನು ಸ್ವೀಕರಿಸುತ್ತೆ, ಇನ್ನೊಂದು ಕ್ಷಣವೇ ಅದನ್ನು ತಿರಸ್ಕರಿಸುತ್ತೆ. ಒಂದು ಸಲ ಇದು ಸರಿ ಅನ್ನತ್ತೆ, ಇನ್ನೊಂದ್ಸಲ ಅದು ತಪ್ಪು ಅಂತ ಹೇಳುತ್ತೆ. ಅಂದ್ರೆ ನಮ್ಮ ಎಲ್ಲ ಅಭಿಪ್ರಾಯಗಳು ನಮ್ಮ ಇದು ಸರಿಯಾದ ರಾಜಕಾರಣ ಇವರು ಅವರನ್ನು ಚುನಾವಣೆ ಮಾಡೋಣ, ನೆಕ್ಸ್ಟ್ ಅಲ್ಲಿ ಬೇಡ, ಅವ್ರ ಪ್ರಯೋಜನ ಇಲ್ಲ, ಅವರನ್ನ ಕಿತ್ಲಿಸಾಡ್ತೇವೆ. ಸೊ ಹೀಗೆ ನಾವು ಆ ವ್ಯಕ್ತಿ ಒಂದೇ, ವಸ್ತು ಒಂದೇ, ಆದ್ರೆ ನಮ್ಮ ಅಭಿಪ್ರಾಯ ಬದಲಾಗ್ತಾ ಇರುತ್ತೆ. ಇದು ಮನಸ್ಸಿನ ಇದು ಸ್ಥಿತಿ, ದ್ವಂದ್ವ ಸ್ಥಿತಿ ಅಂತ ಹೇಳ್ತಾರೆ. ಸೊ ಮನಸ್ಸು ಹಾಗೆ ಮನಸ್ಸನ್ನು ಇನ್ನೊಂದು ಕ್ರೋಧ ಅನ್ನೋದು. ಸೊ ಇದೆಲ್ಲವೂ ನಮಗೆ ಬಲಾತ್ಕಾರವಾಗಿ ನಮ್ಮ ಮೇಲೆ ಪ್ರಭಾವ ಬೀಳ್ತಾ ಇದೆ. ವಾಚೋ ವೇಗಂ ಮನಸ್ಸ ವೇಗಂ ಕ್ರೋಧ ವೇಗಂ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಮಾಯೆಯಲ್ಲಿದ್ದಾಗ ನಮ್ಗೆ ಇದೆಲ್ಲವೂ ವೇಗಗಳಿರ್ತವೆ. ವಾಚೋ ವೇಗಂ ಇರುತ್ತೆ, ಮನಸ್ಸ ವೇಗಂ ಇರುತ್ತೆ, ಕ್ರೋಧ ವೇಗಂ ಇರುತ್ತೆ. ನೆಕ್ಸ್ಟ್ ಉದರೋಪಸ್ಥ ವೇಗಂ. ಉದರ ಅಂದ್ರೆ ಜಿವ್ವಾ ವೇಗಂ ಉದರೋಪಸ್ಥ ವೇಗಂ. ಜಿವ್ವ ನಾಲಿಗೆ ರುಚಿ. ಸೊ ಅದು ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ನಮಗೆ ಉದರ ಹೊಟ್ಟೆ, ಅದು ಕೂಡ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ. ಉಪಸ್ಥ ಮೈಥುನ ಇದು. ಸೊ ಹೇಳ್ತಾರೆ ಇದು 6 ವೇಗಗಳು ನಮಗೆ ಒತ್ತಾಯದಲ್ಲಿ ಬದ್ಧ ಜೀವನದಲ್ಲಿ ನಮ್ಮನ್ನೆಲ್ಲರನ್ನು ಈ ಜೈಲಲ್ಲಿ ಹೇಗಿಡ್ತಾರೆ ಹಾಗೆ ನಮಗೆ ಬಂಧನದಲ್ಲಿ ಇಟ್ಟಿದೆ. ಸೊ ಇಲ್ಲಿ ಹೇಳ್ತಾರೆ ಈ ಮಾಯಾ ಪ್ರಭಾವದಿಂದ ಹೊರಗೆ ಬಂದವರು ಇದನ್ನು ಜಯಿಸಿದವರು. ಸೊ ಅವರು ಜಗದ್ಗುರು ಆಗ್ಬಹುದು. ಅವರು ಎಲ್ಲರಿಗೂ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಕೊಡ್ಬೋದು. ಸೊ ಬ್ರಹ್ಮದೇವರು ಆ ರೀತಿಯಲ್ಲಿ ಡೆಫಿನೆಟ್ಲಿ ಜಗದ್ಗುರುನೇ. ಅವ್ರ ಮಾರ್ಗದರ್ಶನ, ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಈಗ ನಮ್ಗೆ. ಹೇಗೆ ಕೃಷ್ಣನು ಜಗದ್ಗುರು, ನಿಜವಾದ ಜಗದ್ಗುರು ಕೃಷ್ಣನ್. ಸೊ ಹಾಗಾಗಿ ಅವನ ಒಂದು ಭ್ರಾಂತಿ ಶಕ್ತಿಯಾದ ಮೋಹಿಸುವ ಶಕ್ತಿಯಾದ ಮಾಯಾ ಪ್ರಭಾವದಲ್ಲಿ ಅವರು ನನ್ನನ್ನು ಪರಮ ಪುರುಷ, ಇಲ್ಲಿ ಜಗದ್ಗುರು ಅಂದ್ರೆ ಅರ್ಥ ಜಗತ್ತಿನ ಒಡೆಯ ಅಂತ ಭಾವಿಸ್ತಾರೆ ಅಂತ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ. ಅವ್ರು ಒಪ್ತಾ ಇಲ್ಲ. ನಾರದರು ಹೇಳಿದ್ರು ಈಗ ನೀವೇ ಭಗವಂತನಾಗಿರ್ಬೇಕು ಅಂದ್ರೆ ಹೌದು ನಾನೇ ಭಗವಂತನು ಅಂತ ಸುಳ್ಳು ಹೇಳ್ತಾರೆ.
ಅವ್ರು ಇಲ್ಲ ಇಲ್ಲ, ನನ್ನ ಮೇಲೆ ಇನ್ನೊಬ್ಬರಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಅವರು ತುಂಬಾ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಮುಂದಿನ ಶ್ಲೋಕದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಲಾಗಿರುವಂತೆ ಭಗವಂತನ ಮಾಯಾಶಕ್ತಿಯು ಬ್ರಹ್ಮನನ್ನು ಅಥವಾ ಅಂತಹ ಬೇರಾವುದೋ ವ್ಯಕ್ತಿಯನ್ನು ಪರಮಪ್ರಭುವೆಂದು ಅಂಗೀಕರಿಸುವಂತೆ ಅಲ್ಪಜ್ಞಾನಿಗಳಲ್ಲಿ ದಿಗ್ಭ್ರಮೆಯುಂಟು ಮಾಡುತ್ತದೆ. ಆದರೆ ಬ್ರಹ್ಮ ತನ್ನನ್ನು ಹಾಗೆ ಕರೆಯುವುದನ್ನು ನಿರಾಕರಿಸುತ್ತಾನೆ. ಅಲ್ಲದೆ ನೇರವಾಗಿ ಭಗವಾನ್ ವಾಸುದೇವ ಅಥವಾ ಶ್ರೀಕೃಷ್ಣನಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸುತ್ತಾನೆ. ಬ್ರಹ್ಮನಿಗೆ ಪ್ರಜ್ಞಾಪೂರ್ವಕವಾಗಿ ತನ್ನ ವಾಸ್ತವಿಕ ಸ್ಥಾನಮಾನ ಏನೆಂಬುದು ಗೊತ್ತು. ಹಾಗೂ ಭಗವಂತನ ಮಾಯಾಶಕ್ತಿಯಿಂದ ದಿಗ್ಭ್ರಮೆಗೊಂಡ ಅಲ್ಪಮತಿಗಳು ಇಷ್ಟ ಬಂದಂತೆ ಯಾರೆಲ್ಲರನ್ನೂ ದೇವರೆಂದು ಅಂಗೀಕರಿಸುತ್ತಾರೆಂಬುದು ಅವನಿಗೆ ತಿಳಿದಿದೆ. ಬ್ರಹ್ಮನು ತನ್ನ ಶಿಷ್ಯರು ಮತ್ತು ಅಧೀನರು ತನ್ನನ್ನು ಪರಮಪ್ರಭು ಎಂದು ಸಂಬೋಧಿಸುವುದನ್ನು ನಿರಾಕರಿಸುತ್ತಾನೆ. ನಂತರ ಲಾಸ್ಟ್ ಆಗಿ ತುಂಬಾ ಒಂದು ತೀವ್ರವಾಗಿ ಅಂದ್ರೆ ಇದು ಆಕ್ಚುಲಿ ಇದು ಭಾಗವತದಲ್ಲಿ ನಾವು ಆಗ್ಲೇ ಕೇಳಿದ್ವಿ, 3ನೇ ಅಧ್ಯಾಯದಲ್ಲ ಇದು ಓದಿದ್ ನಾವು. ಏನದು ಶ್ವವಿದ್ ವರಾಹುಷ್ಟ್ರ ಸಂಸ್ತೂತಃ ಪರುಷ ಪಶು ನಯತ್ ಕರ್ಣಪತಾಪೇತೋ ಜಾತು ನಾಮ ಗದಾಗ್ರಜ. ಸೊ ಅಲ್ಲಿ ಹೇಳಿದ್ದೇನೆಂದ್ರೆ ಶ್ವ ಅಂದ್ರೆ ನಾಯಿ, ವಿದ್ವರಾಹ ಅಂದ್ರೆ ಹಂದಿ, ಉಷ್ಟ್ರ ಅಂದ್ರೆ ಒಂಟೆ, ಮತ್ತೆ ಕರ ಅಂದ್ರೆ ಕತ್ತೆ. ಸೊ ಅಲ್ಲಿ ಹೇಳಿದ್ದು ಈ ರೀತಿ 4 ವಿಧದ ಪ್ರಾಣಿಗಳ ವರ್ಗಕ್ಕೆ ಸೇರಿದ ಜನರು ಇನ್ನೊಂದು ಅದೇ ರೀತಿ ಬಲಿಷ್ಠವಾದ ಪ್ರಾಣಿಯರನ್ನು ಅವರು ಪೂಜಿಸುತ್ತಾರೆ, ಅವರನ್ನು ಸ್ತುತಿಸುತ್ತಾರೆ ಅಂತ ಹೇಳಿದ್ದು. ಸೊ ಅದಕ್ಕೆ ಆ ಸ್ವಭಾವದಂತ ಹೇಳ್ತಾ ಇದೆ. ಯಾಕಂದ್ರೆ ನಾವು ಈಗ ನಾರದರು ನೋಡ್ತಾ ಇದ್ದಾರೆ ಬ್ರಹ್ಮದೇವರು ಎಷ್ಟು ಶಕ್ತಿವಂತರಾದವರು, ಹೇಗೆ ಲೋಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಹೇಗೆ ಜೀವಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ದೇವತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರ ಶಕ್ತಿ ದಿಗ್ಭ್ರಮೆಗೊಂಡಿದ್ದಾರೆ. ಆದರೂ ಕೂಡ ನಾರದರು ಇಲ್ಲ, ಅವರು ಕೂಡ ಆ ಶಕ್ತಿಯನ್ನು ಇನ್ಯಾರಿಂದನೂ ಪಡಿತಾ ಇದ್ದಾರೆ. ಅವರು ಕೂಡ ಧ್ಯಾನ ಮಾಡ್ತಾ ಇದ್ದಾರೆ, ಅವರ ತಪಸ್ಸೆಯಲ್ಲೇ ಅವರು ತೊಡಗಿದ್ದಾರೆ. ಭಗವಂತನು ಯಾವತ್ತು ಈ ರೀತಿ ತಪಸ್ಸೆ ಮಾಡುವ ಅಗತ್ಯ ಇಲ್ಲ. ಸೊ ಈ ರೀತಿಯಲ್ಲಿ ಅವರು ತುಂಬಾ ಬುದ್ಧಿವಂತಿಕೆಯಿಂದ ಅವರು ತಿಳಿದುಕೊಂಡು ಅವರು ಅವರ ಮುಂದೆ ಪ್ರಶ್ನೆ ಆಗ್ತಾ ಇದ್ದಾರೆ. ಹಾಗೆ ಇಲ್ಲಿ ಹೇಳ್ತಾ ಇರೋದು ಒಂದು ಜಿಜ್ಞಾಸೆಯಿಂದ, ಒಂದು ಇದರಿಂದ ನಾವು ಪ್ರತಿಯೊಂದು ಸ್ವೀಕರಿಸಬೇಕು. ಇದು ಯಾವುದೋ ಒಂದು ಬ್ಲೈಂಡ್ ಆಗಿ, ಒಂದು ಕುರುಡರಾಗಿ ನಾವು ಸ್ವೀಕರಿಸಬಾರ್ದು ನಾವು. ಸೊ ಹೀಗೆ ಹೇಳ್ತಾ ಇರೋದು. ಹೀಗೆ ಯಾರು ಈ ರೀತಿ ಸಾಮಾನ್ಯ ವ್ಯಕ್ತಿಯನ್ನು ಭಗವಂತನಾಗಿ ಸ್ವೀಕರಿಸ್ತಾರೆ ಅವರು ಈ ವರ್ಗದ ಜನರಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಆಗ್ಲೇ ನಾವು ಓದಿದ್ವಿ ಯಾಕೆ ನಾಯಿ ಅಂತ ಹೇಳ್ತಾರೆ ಇಲ್ಲಿ ಭಾಗವತ, ಯಾಕೆ ಹಂದಿ ಹೇಳುತ್ತೆ, ಯಾಕೆ ಒಂಟೆ ಹೇಳುತ್ತೆ, ಯಾಕೆ ಕತ್ತೆ ಅಂದ್ರೆ ನಾವು ಭೌತಿಕ ನೆಲೆಯಲ್ಲೇ ಇದ್ದೇವೆ, ದೇಹದ ಭಾವನೆಯಲ್ಲೇ ಸಂಪೂರ್ಣವಾಗಿ ಮಗ್ನವಾಗಿದ್ದೇವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಂತಹ ವ್ಯಕ್ತಿಗಳು ದೇವರೆಂದು ಕರೆಸಿಕೊಳ್ಳುವುದರಲ್ಲಿ ಸಂತಸ ಪಡುತ್ತಾರೆ. ಹೌದು, ನಮಗೂ ಯಾರಾದರೂ ನೀವು ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಮುಂದೆ ಇದ್ದೀರಾ ಅಂತ ಹೇಳಿದ್ರೆ ಸೊ ನಮಗೆ ಸಂತೋಷ ಆಗುತ್ತೆ. ಸೊ ಆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನೀವೇ ದೇವರು ಅಂತ ಹೇಳಿದ್ರೆ ಇನ್ನೂ ಸಂತೋಷ ಆಗುತ್ತೆ. ಸೊ ಆ ರೀತಿ ತುಂಬಾ ಸಂತಸ ಪಡುತ್ತಾರೆ. ಮೂಢ ಪ್ರಶಂಸಕರು ಏಕೆ ಅಂತಹವರನ್ನು ದೇವರೆಂದು ಕರೆಯುತ್ತಾರೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಓದೋಣ, ಮುಂದಿನ ಶ್ಲೋಕ ಓದೋಣ. ವಿಲಜ್ಜಮಾನಯಾ ಯಸ್ಯ तातुं ईक्षापथे अमुया विमोहिता विकत्तन्ते ममाहम इति दुर्धितः ओके, गविश्री माताजी ओदी श्लोक. ममाहम इति दुर्धितः मोहिता विकथन्ते महामिति इति धुर्दया. हरे कृष्ण. हरे कृष्ण. कोकिला माताजी ओदी श्लोक ओदी. कोकिला माताजी. विमला माताजी ನೀವು ಓದಿ.
हरे कृष्ण प्रभु जी। विलज हरे कृष्ण प्रभु जी। विलज्वमानाय यस्य स्वात्मं यस्य विलज्यमानाय यस्य साधुं इच्छापते मया विमोहिता विकथन्ते मामहमिति हृदयः। हरे कृष्ण प्रभु। हरे कृष्ण माताजी। विलज्यमानया यस्य स्थातु मीक्षापते अमुया विमोहिता ಏಕಸ್ತಂತೆ ಮಮಾಹಂ ಇತಿ ಧುರ್ದಿಯಃ. ಓಕೆ, ಚಂದ್ರಕಲಾ ಮಾತಾಜಿ ನೀವು ಓದಿ. ಓದ್ತೀನಿ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ವಿಲಜ್ಯಮಾನಯ ಯಸ್ ಸಾತು ಮೀಕ್ಷಾಪತೆ ಯಮುವ ವಿಹೋಹಿತ ವಿಕತಂತೆ ಮಾಮಾಹಮತಿ ದುರ್ದಯಃ. ಅರ್ಥ ಓದೋದು ಪ್ರಭುಜಿ? ಇಲ್ಲಿ ಮಾತಾಜಿ ಇನ್ನೊಬ್ರು ಓದ್ಲಿ. ಗೀತಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಗೀತಾ ಧನ್ಯವಾದ ಮಾತಾಜಿ ನೀವು ಇನ್ನೊಂದ್ಸಲ ಶ್ಲೋಕ ಓದಿ. ಹರೇ ಕೃಷ್ಣ ಗುರುಜಿ. ವಿಲಜ್ಜಮಾನಯ ಯಸ್ಯ ಸ್ಥಾತುಮೀಕ್ಷಾಪತೆ ಮುಯಾ ವಿಮೋಹಿತ ವಿಕತಂತೆ ಮಮಾಹಮಿತಿ ದುರ್ದಿಯಃ. ಹರೇ ಕೃಷ್ಣ. ಹರೇ ಕೃಷ್ಣ. ಸುಲತ ನಾಯಕ್ ಮಾತಾಜಿ ಪದಾರ್ಥ ಅನುವಾದ ಓದಿ. ಹರೇ ಕೃಷ್ಣ. ವಿಲಜ್ಜಮಾನಯ ನಾಚಿಕೆ ಪಡುತ್ತಿರುವ, ಯಸ್ಯ ಯಾರ, ಸ್ಥಾತುಂ ನಿಲ್ಲಲು, ಈಕ್ಷಪತೆ ಮುಂದೆ, ಅಮುಯ ಭ್ರಾಂತಿಕಾರಕ ಶಕ್ತಿಯಿಂದ, ವಿಮೋಹಿತಾಹ ಭ್ರಾಂತಿಗೊಂಡ, ವಿಕಥಂತೆ ಸಲ್ಲದ್ದನ್ನು ಆಡುವರು, ಮಮ ಅದು ನನ್ನದು, ಅಹಂ ನಾನೇ ಸರ್ವವೂ ಆಗಿದ್ದೇನೆ, ಇತಿ ಹೀಗೆ, ದುರ್ದೀಯ ಹೀನಮತಿಗಳು. ಅನುವಾದ: ಭಗವಂತನ ಮಾಯಾಶಕ್ತಿಗೆ ತನ್ನ ಸ್ಥಾನದ ಅರಿವು ಇದ್ದು ಲಜ್ಜಿತಳಾಗಿರುವುದರಿಂದ ಅವಳು ಆದ್ಯತೆ ಪಡೆಯಲಾರಳು. ಆದರೆ ಅವಳಿಂದ ದಿಗ್ಭ್ರಾಂತರಾದ ಜನ ಅದು ನಾನು, ಅದು ನನ್ನದು ಎಂಬ ವಿಚಾರದಲ್ಲಿ ಮಗ್ನರಾಗಿ ಯಾವಾಗಲೂ ಅರ್ಥಹೀನ ಮಾತುಗಳನ್ನಾಡುತ್ತಾರೆ. ಹರೇ ಕೃಷ್ಣ. ಮಾತಾಜಿ. ಶ್ವೇತಾ ಕುಲಕರ್ಣಿ ಮಾತಾಜಿ ಭಾವಾರ್ಥ ಸ್ಟಾರ್ಟ್ ಮಾಡಿ. ಹರೇ ಕೃಷ್ಣ ಪ್ರಭುಜಿ. ದೇವೋತ್ತಮ ಪುರುಷನನ್ನು ಜಯಿಸಲಾಗದ ಭ್ರಾಂತಿಕಾರಕ ಶಕ್ತಿಯು ಅಥವಾ ಅಜ್ಞಾನವನ್ನು ಪ್ರತಿನಿಧಿಸುವ ಮೂರನೇ ಶಕ್ತಿಯ ಸಕಲ ಜೀವಲೋಕವನ್ನು ಕಕ್ಕಾಬಿಕ್ಕಿಗೊಳಿಸಬಹುದು. ಆದರೂ ಅವಳು ಪರಮಪ್ರಭುವಿನ ಎದುರು ನಿಲ್ಲುವಷ್ಟು ಶಕ್ತಳಲ್ಲ. ಅಜ್ಞಾನವು ದೇವೋತ್ತಮ ಪುರುಷನ ಹಿಂದಿರುತ್ತಾಳೆ. ಅಲ್ಲಿ ಅವಳು ಜನರನ್ನು ದಾರಿ ತಪ್ಪಿಸುವಷ್ಟು ಶಕ್ತಳು. ಹಾದಿ ತಪ್ಪಿ ಕಕ್ಕಾಬಿಕ್ಕಿಯಾದ ಜನರ ಮುಖ್ಯ ಲಕ್ಷಣವೆಂದರೆ ಅವರು ಅರ್ಥಹೀನ ಮಾತುಗಳನ್ನಾಡುತ್ತಾರೆ. ಅರ್ಥಹೀನ ಮಾತುಗಳಿಗೆ ವೇದ ಸಾಹಿತ್ಯ ತತ್ವಗಳ ಆಧಾರ ಇರುವುದಿಲ್ಲ. ಅದು ನಾನು, ಅದು ನನ್ನದು ಎನ್ನುವುದು ಪ್ರಥಮ ದರ್ಜೆಯ ಅಸಂಬದ್ಧ ಪ್ರಲಾಪ. ದೈವಹೀನ ನಾಗರಿಕತೆಯು ಸಂಪೂರ್ಣವಾಗಿ ಇಂತಹ ಮಿಥ್ಯಾ ಕಲ್ಪನೆಗಳಿಂದ ಸಾಗುತ್ತದೆ. ವಾಸ್ತವಿಕ ದೈವ ಸಾಕ್ಷಾತ್ಕಾರವಿಲ್ಲದ ಅಂತಹ ವ್ಯಕ್ತಿಗಳು ಮಿಥ್ಯಾ ದೇವರನ್ನು ಒಪ್ಪಿಕೊಳ್ಳುತ್ತಾರೆ. ಅಥವಾ ಈ ವೇಳೆಗಾಗಲೇ ಭ್ರಾಂತಿಕಾರಕ ಶಕ್ತಿಯಿಂದ ದಿಗ್ಭ್ರಾಂತರಾದ ವ್ಯಕ್ತಿಗಳನ್ನು ತಪ್ಪು ಹಾದಿಗೆಳೆಯಲು ತಾವೇ ದೇವರೆಂದು ಸುಳ್ಳು ಸಾರುತ್ತಾರೆ. ಭಗವಂತನ ಸಮ್ಮುಖ ಇರುವವರು ಮತ್ತು ಯಾರು ಭಗವಂತನಿಗೆ ಶರಣಾಗತರಾಗಿರುತ್ತಾರೋ ಅಂತಹವರು ಭ್ರಾಂತಿಕಾರಕ ಶಕ್ತಿಯಿಂದ ಪ್ರಭಾವಿತರಾಗರು. ಅವರು ಅದು ನಾನು, ಅದು ನನ್ನದು ಎಂಬ ಮಿಥ್ಯಾ ಕಲ್ಪನೆಯಿಂದ ಸ್ವಲ್ಪ ಮೇಲೆ ಮಾಡ್ಬೇಕು. ಮಿಥ್ಯಾ ಕಲ್ಪನೆಯಿಂದ ಮುಕ್ತರು. ಆದ್ದರಿಂದಲೇ ಅವರು ಸುಳ್ಳು ದೇವರನ್ನು ಅಂಗೀಕರಿಸುವುದಿಲ್ಲ ಅಥವಾ ತಾವು ಪರಮಪ್ರಭುವಿಗೆ ಸಮಾನರೆಂದು ಹೇಳಿಕೊಳ್ಳುವುದಿಲ್ಲ. ದಿಗ್ಭ್ರಾಂತ ವ್ಯಕ್ತಿಯನ್ನು ಹೇಗೆ ಗುರುತಿಸುವುದೆಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ನಾವು ಭೌತಿಕ ಜಗತ್ತಿನಲ್ಲಿ ನಾವಿದ್ದೇವೆ ಅಂದ್ರೆ ನಾವು ಈ ಒಂದು ಅಹಂ ಮಮೇತಿ ಅಂತ ಹೇಳ್ತಾ ಇರೋದು. ಅಹಂ ಅಂದ್ರೆ ನಾನು, ಮಮ ಅಂದ್ರೆ ನನ್ನದು. ಅಹಂ ಮಮ, ಮಮಾಹಂ ಅದು ನನ್ನದು, ಅಹಂ ನಾನೇ ಸರ್ವವೂ ಆಗಿದ್ದೇನೆ. ಹೀಗೆ ದುರ್ದಿಹ. ಸೊ ಹೀಗೆ ಇದು ನಮ್ಮ ಎಲ್ಲರ ಒಂದು ರೋಗ ಅಂತಾನೆ ಹೇಳ್ಬೋದು ಭೌತಿಕ ಜಗತ್ತು. ಅಹಂ ಮಮೇತಿ ಪುಂಸಾ ಸ್ತ್ರೀಯಂ ಮಿಥುನಿ ಭಾವಮೇತ ತಯೋರ್ ಮಿಥೋ ಹೃದಯ ಗ್ರಂಥಿ ಮಾಹು ಜನಸ್ಯ ಮೋಹೋ ಅಯಂ ಅಹಂ ಮಮೇತಿ ಅಂತ ಹೇಳ್ತಾರೆ. ಇದು ಅಹಂ ಮಮೇತಿ ಅಂತ ಹೇಳೋದು ಇಲ್ಲಿ ಮಮಾಹಂ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಮಮಾಹಂ ಇತಿ ಅಂತ ಹೇಳ್ತಾರೆ. ಸೊ ಎನಿವೆ, ಸೊ ಹೇಳ್ತಾರೆ ಹೇಗೆ ಇದು ಶುರು ಆಗುತ್ತೆ ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಮೊದಲಿಗೆ ಭಗವಂತನು ಹೀಗೆ ನಮಗೆ ಎರಡು ರೀತಿಯ ವಸ್ತ್ರ,
ಎರಡು ರೀತಿಯ ಇದು ಸೃಷ್ಟಿ ಮಾಡಿದ್ದಾನೆ, ಗಂಡು ಹೆಣ್ಣು ಈ ಭೌತಿಕ ಜಗತ್ತಿನಲ್ಲಿ. ಆಧ್ಯಾತ್ಮಿಕದಲ್ಲಿ ಇದೆ, ಆದ್ರೆ ಅಲ್ಲಿ ಇರುವ ಸ್ವರೂಪ ಬೇರೆ. ಅಲ್ಲಿ ಭಗವಂತನು ಭೋಕ್ತನು ತನ್ನ ಪ್ರಧಾನ ಶಕ್ತಿ ಹಲಾದಿನ ಶಕ್ತಿ ಶ್ರೀಮತಿ ರಾಧಾರಾಣಿ ಇದ್ದಾರೆ. ಅಲ್ಲಿ ಭೌತಿಕ ಇದು ಇಲ್ಲ, ಅಲ್ಲಿ ಭೌತಿಕ ಕಲ್ಮಶ ಇಲ್ಲ ಅಲ್ಲಿ. ಆದರೆ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬವಾದ ಭೌತಿಕ ಜಗತ್ತಿನಲ್ಲಿ ಇದು ಇನ್ನೊಂದು ರೀತಿಯಲ್ಲಿ ಪ್ರತಿಬಿಂಬವಾಗುತ್ತೆ. ಹಾಗೆ ಪ್ರತಿಬಿಂಬವಾಗಿ ಇಲ್ಲಿ ಹೇಳೋದು, ಇಲ್ಲಿ ಮೊದಲಿಗೆ ಆಕರ್ಷಣೆ, ಪುಂಸಾ ಸ್ತ್ರೀಯ, ಪುಂಸ ಒಂದು ಗಂಡು ದೇಹದಲ್ಲಿ, ಸ್ತ್ರೀಯ ಹೆಣ್ಣು ದೇಹದಲ್ಲಿ, ಪುಂಸಾ ಸ್ತ್ರೀಯ ಮಿಥುನಿ ಭಾವ ಮೇತತ್, ಮೈಥುನಿ ಭಾವ ಅನ್ನೋದೊಂದು ತುಂಬಾ ಒಂದು ಬಲಾತ್ಕಾರದ ಶಕ್ತಿ ಇದೆ ಇಲ್ಲಿ. ಸೊ ಇದು ತಯೋರ್ ಮಿಥೋ ಹೃದಯ ಗ್ರಂಥಿ ಮಾಹು, ಇದು ಇಬ್ಬರನ್ನು ಕೂಡ ತುಂಬಾ ಗಟ್ಟಿಯಾಗಿ ಬಂಧಿಸುತ್ತೆ. ತಯೋರ್ ಮಿಥೋ ಹೃದಯ ಗ್ರಂಥಿ, ಹೃದಯ ಗ್ರಂಥಿ ಅಂದ್ರೆ ಒಂದು ಹೃದಯದಲ್ಲಿ ಒಂದು ಗಂಟು ಕಟ್ಟಾಗಿ ಹಾಗೆ ಅದು ಒಂದು ದಾರವನ್ನು ತೆಗೆದುಕೊಂಡು ಕಟ್ಟಿದ್ರೆ 1 ಗಂಟು 2 ಗಂಟು 3 ಗಂಟು ಆಮೇಲೆ ಬಿಡಿಸೋ ತುಂಬಾ ಕಷ್ಟ ಆಗುತ್ತೆ. ಸೊ ಆ ರೀತಿಯಲ್ಲಿ ಹೇಳೋದು ಈ ಗಂಟು, ಈ ಆಕರ್ಷಣೆ ಭೌತಿಕ ಜಗತ್ತಿನಲ್ಲಿ. ತಯೋರ್ ಮಿಥೋ ಹೃದಯ ಗ್ರಂಥಿ ಮಾಹು ಜನಸ್ಯ ಮೋಹೋ ಅಯಂ. ಸೊ ಈ ರೀತಿ ಎಲ್ಲ ಜೀವಿಗಳು ಭೌತಿಕ ಜಗತ್ತಿನಲ್ಲಿ ನಾವು ಮೋಹಗೊಂಡಿದ್ದೇವೆ. ಜನಸ್ಯ ಮೋಹ ಅಹಂ ಮಮೇತಿ, ಮತ್ತೆ ಅದರ ಪ್ರಭಾವವಾಗಿ ಅಹಂ ಮಮೇತಿ, ನಾನು ನನ್ನದು, ನಾನು ನನ್ನದು. ಸೊ ನಾನು ನನ್ನದು ಅಂದ್ರೆ ಹೇಳ್ತಾರೆ ಅದೇ ಶುರು ಆಗುತ್ತೆ, ಅಥ ಗೃಹ ಕ್ಷೇತ್ರ ಸೂತಾಪ್ತ ವಿತ್ತಯ. ಅದೇ ಶುರು ಆಗುತ್ತೆ ಅಂದ್ರೆ ಅದು ಫಸ್ಟಿಗೆ ನನಗೆ ಬೇಕು, ಒಂದು ಮನೆ ಬೇಕು, ಆಮೇಲೆ ಯಾಕಂದ್ರೆ ಒಂದು ಕುಟುಂಬ ಅಂದ್ಮೇಲೆ ಮನೆ ಬೇಕು, ಮನೆ ಇಲ್ಲದೆ ಹೇಗೆ ಇರೋಕ್ಕೆ ಸಾಧ್ಯ. ಆಮೇಲೆ ಮನೆಯಿಂದ ಕುಟುಂಬ ಅಥವಾ ಗೃಹ ಕ್ಷೇತ್ರ, ಕ್ಷೇತ್ರ ಅಂದ್ರೆ ಒಂದು ಏನೋ ಕೆಲಸ ಮಾಡಕ್ಕೆ ಇದು ಬೇಕು. ಹಿಂದೆ ಅಂದ್ರೆ ಅವರು ಎಲ್ಲರೂ ಕೂಡ ಕೃಷಿ ಮಾಡ್ತಾ ಇದ್ರು, ಅದಕ್ಕೆ ಕ್ಷೇತ್ರ ಬೇಕಿತ್ತು. ಈಗ ನಮಗೆ ಜಾಬ್ ಬೇಕು, ನಮಗೆ ಏನೋ ಎರಡು ಅರ್ಥ ಒಂದೇ, ಏನಂದ್ರೆ ನಮಗೆ ಜೀವನೋಪಾಯಕ್ಕೆ ಏನಾದ್ರು ಬೇಕು. ಅಥವಾ ಗೃಹ ಕ್ಷೇತ್ರ ಸೂತ ಆಪ್ತ, ಮತ್ತೆ ಮಕ್ಕಳು, ಮತ್ತೆ ಬಂಧುಗಳು, ಮತ್ತೆ ಹಣ. ಸೊ ಈ ರೀತಿಯಲ್ಲಿ ಈ ಭೌತಿಕ ಜಗತ್ತು ಅನ್ನೋದು ಅಹಂ ಮಮೇತಿ ಮಮಾಹಂ ಇತಿ ಅಂತ ಇಲ್ಲಿ ಹೇಳ್ತಾ ಇರೋದು. ಇದು ಹೆಚ್ಚೆಚ್ಚು ಹೋಗ್ತಾ ಇರುತ್ತೆ. ಸೊ ಎನಿವೆ, ಸೊ ಇಲ್ಲಿ ನಮ್ಮ ಉದ್ದೇಶ ಇದನ್ನ ನಾವು ಬಿಟ್ಟುಡಬೇಕು ಅಂತಲ್ಲ, ಆದ್ರೆ ಇದರಿಂದ ಹೊರಗೆ ಬರ್ಲಿಕ್ಕೆ ಭಗವಂತನನ್ನು ಕೇಂದ್ರವಾಗಿ ಮಾಡಬೇಕು. ಈ ಭೌತಿಕ ಜಗತ್ತಿನಲ್ಲಿ ಹಾಗಲ್ಲ, ನಾವೇ ಕೇಂದ್ರವಾಗಿ ಬಿಡ್ತೇವೆ. ನಾವೇ ಕೇಂದ್ರವಾಗಿ ಎಲ್ಲವೂ ಏನಿದೆ ಅದು ನನಗಾಗಿಯೇ ಇದೆ, ನನಗೋಸ್ಕರ ಇದೆ. ಇಲ್ಲ, ನಾವು ಭಗವಂತನ ಅಂಶ, ಭಗವಂತನ ಭಾಗವಾಗಿ ಅವನನ್ನು ಕೇಂದ್ರವಾಗಿರ್ಬೇಕು. ಸೊ ಅವನ್ನು ಕೇಂದ್ರವಾಗಿಟ್ಟಾಗ ಅವಾಗ ಅದು ನಾನು, ಅದು ನನ್ನದು ಅಂತಿರೋದಿಲ್ಲ. ಇದು ಕೃಷ್ಣನದು, ನಾನು ಕೃಷ್ಣನಿಗೆ ಸೇರಿತ್ತು ಅಂತ ಇರ್ತದೆ. ನಾನು ಅಂದ್ರೆ ಕೃಷ್ಣನಿಗೆ ಸೇರಿತ್ತು, ಮತ್ತೆಲ್ಲವೂ ಕೂಡ ಕೃಷ್ಣನಿಗೆ ಸೇರಿತ್ತು. ಸೊ ಇದು ನಿಜವಾದ ಭಾವನೆ. ಅದೇ ಭೌತಿಕ ಜಗತ್ತಿನ ಆಗಿಲ್ಲ, ಇದು ನಾನು, ಇದು ನನ್ನದು, ಇದು ನನ್ನ ದೇಶ, ಇದು ನಿಮ್ಮ ದೇಶ, ನಾನು ನಮ್ಮ ಇದನ್ನ ಅಂತ ನಾವು ಯುದ್ಧ ಮಾಡ್ತೇವೆ. ಇಲ್ಲ, ನಮ್ಮ ರಾಜ್ಯ ನಿಮ್ಮ ರಾಜ್ಯ ಅಂತ ಯುದ್ಧ ಮಾಡ್ತೇವೆ, ನಮ್ಮ ಮನೆ ನಿಮ್ಮ ಮನೆ ಅಂತ ಯುದ್ಧ ಮಾಡ್ತೇವೆ. ಸೊ ಇದಿರೋದೆ ಭೌತಿಕ ಜಗತ್ತಿನಲ್ಲಿ. ನಾವು ದೇಹದ ಭಾವನೆ ಇರೋವರೆಗೂ ಈ ಮಮಾಹಂ ಇತಿ, ಇಲ್ಲ ಅಹಂ ಮಮೇತಿ, ಸೊ ಎರಡು ರೀತಿಯಲ್ಲೂ ಕೂಡ ಹೇಳ್ತಾರೆ ಇದನ್ನು. ಇದೊಂದು ದುರ್ದಿಯ, ಇದು ನಮ್ಮ ನಿಜವಾದ ಪರಿಕಲ್ಪನೆ. ಸೊ ಇರೋವರೆಗೂ ನಮಗೆ ಈ ರೀತಿಯ ಒಂದು ಸಂಶಯಗಳು ಕೂಡ ಸಹಜವಾಗಿ ಇರುತ್ತೆ. ಭಗವಂತನಿದ್ದಾನ, ಅದು ಒಂದು ಶಕ್ತಿಯ, ಇಲ್ಲ ಅಂದ್ರೆ ಒಂದು ವ್ಯಕ್ತಿಯ, ಅದು ವ್ಯಕ್ತಿ ಆದರೂ ಹೇಗಿರ್ಬೋದು. ಸೊ ಈ ರೀತಿ ನಮಗೆ ಸಹಜವಾಗಿ ನಮಗೆ ಒಂದು ಸಂಶಯ, ನಮಗೆ ಒಂದು ಅಂಧಕಾರ ಇದ್ದೇ ಇರುತ್ತೆ. ಸೊ ಇಲ್ಲಿ ಹೇಳ್ತಾ ಇರೋದು ಯಾಕೆ ಹೀಗೆ ಆಗುತ್ತೆ ಅಂದ್ರೆ, ಈ ಮೋಹ ಶಕ್ತಿ ಯಾಕೆ ಮಾಡುತ್ತೆ ಅಂದ್ರೆ, ನಮಗೆ ಈ ರೀತಿಯ ದೃಷ್ಟಿ ಇರೋದ್ರಿಂದ ನಮಗೆ ಆ ರೀತಿಯ ಭಗವಂತನ ಸ್ಥಿತಿ ಬಗ್ಗೆ, ಭಗವಂತನ ಸ್ವರೂಪದ ಬಗ್ಗೆ ನಮಗೆ ಸ್ಪಷ್ಟವಾಗಿ ಇರೋದಿಲ್ಲ. ಸೊ ಹಾಗೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಸೊ ಈಗ ನಮಗೆ ಮತ್ತೆ ಹೇಗೆ ನಾವು ಸತ್ಯವನ್ನು ಅರಿಯೋದಂದ್ರೆ, ಈ ವೇದ ಮಾರ್ಗ ಏನಿದೆ, ಈ ತರ ಆಚಾರ್ಯರು ಏನ್ ಹೇಳಿದ್ದಾರೆ ಅದರಿಂದ ನಾವು ತಿಳಿಬೇಕಷ್ಟೆ. ಸೊ ಅದು ಬಿಟ್ಬಿಟ್ಟು ನಾವು ನಾನೇ ಶೋಧನೆ ಮಾಡ್ತೇನೆ, ನಾನೇ ತಿಳ್ಕೊಳ್ತೇನೆ, ನಾನೇ ಸ್ವಪ್ರಯತ್ನ ಪಡಿತೇನೆ ಸಾಧ್ಯ. ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಇವ. ಈ ಜ್ಞಾನ ಪ್ರಯಾಸದಲ್ಲಿ ಈಗ ನಮ್ಮ ಅನ್ವೇಷಣೆಯಿಂದ ಸಾಧ್ಯ ಇಲ್ಲ. ಸೊ ಇದನ್ನು ಈ ರೀತಿಯ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಈಗ ನಾರದರು ಅದನ್ನ ಕೇಳ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ನಾವು ಭಗವಂತನೇನು, ಭಗವಂತ ನಮ್ಮ ಮಾಯಾ ಶಕ್ತಿ ಹೇಗೆ, ಅದು ಹೇಗೆ ಎಲ್ಲವನ್ನು ನಿಯಂತ್ರಿಸ್ತಾ ಇದೆ, ಹೇಗೆ ನಾವು ಜೀವಿಗಳು ಮೋಹಿತರಾಗಿದ್ದೇವೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಹೇಳ್ತಾ ಇರೋದು, ಈ ಭಗವಂತನ ಮಾಯಾಶಕ್ತಿ ಭಗವಂತನ ಎದುರು ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಭಗವಂತನನ್ನು ನಮ್ಮ ಜೀವನದಲ್ಲಿ ಮುಂದೆ ತಂದ್ರೆ ಈ ಮಾಯಾಶಕ್ತಿ ಪ್ರಭಾವ ನಮ್ಮಿಂದ ದೂರ ಆಗುತ್ತೆ. ಸೊ ಹೇಳೋದು ಹೇಗೆ, ಒಂದು ಸೂರ್ಯ ಇದ್ದಾಗ ಡೆಫಿನೆಟ್ಲಿ ಸೂರ್ಯ ಇರೋ ಕಡೆ ನಮಗೆ ಅಂಧಕಾರ ಅನ್ನೋದಿಲ್ಲ, ಮಂಜು ಅನ್ನೋದಿಲ್ಲ, ಅದು ಹೋಗ್ಬಿಡ್ತವೆ. ಸೊ ಹಾಗೆ ಈ ಮಾಯಾಶಕ್ತಿ ಅನ್ನೋದು ಎಷ್ಟು ಮಟ್ಟಿಗೆ ನಾವು ಕೃಷ್ಣನ
ನಮ್ಮ ಜೀವನದಲ್ಲಿ ತರ್ತೇವೆ. ಕೃಷ್ಣನ ನಾಮವನ್ನು ಜಪ ಮಾಡೋದು, ಕೃಷ್ಣನ ಬಗ್ಗೆ ಕೇಳೋದು, ಕೃಷ್ಣನ ಪೂಜಿಸುವುದು, ಹೀಗೆ ತರ್ತೇವೆ. ಅಷ್ಟರವರೆಗೆ ಮಾಯಾಶಕ್ತಿ ನಮ್ಮಿಂದ ದೂರ ಆಗುತ್ತೆ. ಸೊ ಮಾಯಾಶಕ್ತಿ ಇದೆ, ಅದರ ಪ್ರಭಾವ ಇದೆ. ಆದರೆ ನಾವು ಕೃಷ್ಣನ ಆಶ್ರಯ ಪಡೋದಷ್ಟು ಅದು ನಮ್ಮ ಮೇಲೆ ಪ್ರಭಾವ ಕಡಿಮೆ ಆಗುತ್ತೆ, ನಿಲ್ಲೋಕ್ಕೆ ಸಾಧ್ಯ ಆಗ ಮಾಯಾಶಕ್ತಿ. ಅದು ಹಿಂದೆ ಇದೆ ಅಂತ ಹೇಳ್ತಾರೆ. ಹೇಗೆ ಹೇಳ್ತಾರೆ, ನೆರಳಿರೋ ರೀತಿಯಲ್ಲಿ ಮಾಯಾಶಕ್ತಿಯನ್ನು ಹೋಲಿಕೆ ಮಾಡೋದು. ಒಂದು ವಸ್ತುದ ನೆರಳಿದೆ, ಅದು ಹಿಂದೆ ಇರುತ್ತೆ, ಅದು ಮುಂದೆ ಇರೋದಿಲ್ಲ. ನಾವು ಆ ವಸ್ತು ಮುಂದೆ ಇದ್ರೆ ನಾವು ಆ ವಸ್ತುವಿನ ಪ್ರಭಾವದಲ್ಲಿರ್ಬೋದು. ಹಾಗೆ ಒಂದು ಬೆಳಕಿನ ಪ್ರಭಾವದಲ್ಲಿ ಒಂದು ವಸ್ತು ಹಿಂದೆ ಅದರ ನೆರಳು, ಅದರ ಒಂದು ಕತ್ತಲೆ ಇರುತ್ತೆ. ಸೊ ಈ ಮಾಯಾಶಕ್ತಿಯನ್ನು ಆ ರೀತಿಯಲ್ಲಿ ಕೂಡ ಹೇಳಿದೆ. ಛಾಯೇ ವಯಸ್ಯ ಭುವನಾನಿ ಬಿಭರ್ತಿ ದುರ್ಗಾ ಇಚ್ಛಾನುರೂಪಮಪಿ ಯಸ್ಯ ಚ ಚೇಷ್ಟತೆ ಸ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಸೊ ಈ ಮಾಯಾಶಕ್ತಿ ಭಗವಂತನ ಭ್ರಾಂತಿ ಮಾಡುವ ಒಂದು ಶಕ್ತಿ ದುರ್ಗಾದೇವಿ. ಸೊ ಅವರು ಭಗವಂತನ ಛಾಯೆ. ಭಗವಂತನ ಛಾಯೆ ಅಂದ್ರೆ ಭಗವಂತನ ನೆರಳು. ನೆರಳು ಅನ್ನೋದು ಸ್ವತಂತ್ರವಾಗಿ ಅದು ಕೆಲಸ ಮಾಡೋದಿಲ್ಲ, ಅದು ಯಾವಾಗಲೂ ಕೂಡ ಆ ವಸ್ತು ಮೇಲೆ ಅವಲಂಬಿತವಾಗಿದೆ. ಒಂದು ಇವಾಗ ನಮಗೆ ಕೈ, ನನ್ನ ಕೈ ನೆರಳು, ಅದು ಕೈ ಮೇಲೆ ಕೈ ಹೇಗೆ ಚಾಲನೆ ಮಾಡುತ್ತೆ ಹಾಗೆ ಮಾಡುತ್ತೆ, ಅದು ಸ್ವತಂತ್ರವಾಗಿ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ಮಾಯಾಶಕ್ತಿ, ಭಗವಂತನ ಮಾಯಾಶಕ್ತಿ ಅದು ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ, ಅದು ನೆರಳಿನ ಹಾಗೆ ಭಗವಂತನ ಆದೇಶದ ಮೇಲೆ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿ ಪರಿವರ್ತತೆ. ಸೊ ಭಗವಂತನ ಆದೇಶದ ಮೇಲೆ, ಭಗವಂತನ ನೆರಳಾಗಿ ಇದು ಮಾಯಾಶಕ್ತಿ ಕೆಲಸ ಮಾಡುವಂಥದ್ದು. ಸೊ ನಮಗೆ ಈಗ ಒಂದೇ ವಿಧಾನ, ಭಗವಂತನ ಆಶ್ರಯ ಪಡೆಯೋದ್ರಿಂದ ಈ ಭಗವಂತನ ಮಾಯಾಶಕ್ತಿ ಪ್ರಭಾವದಿಂದ ಹೊರಗೆ ಬರ್ಬೋದು. ಅಷ್ಟವರೆಗೂ ನಾವು ಈ ಮಮಾಹಂ ಇತಿ ದುರ್ದಿಯ ಅಂತೇನು ಹೇಳ್ತಾರೆ, ಇದರಲ್ಲೇನೋ ಮುಂದುವರಿತೇವೆ ನಾವು. ಮಮಾಹಂ, ಇದು ನಾನು, ಈ ದೇಹ ನಾನು, ಈ ದೇಹಕ್ಕೆ ಸಂಬಂಧಪಟ್ಟ ವಸ್ತುಗಳು ನನ್ನದು ಅಂತ ಅದೇ ಒಂದು ಮೋಹದಲ್ಲಿ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಎಲ್ಲ ಭಕ್ತರು ಯಾರಿಗಾದ್ರೂ ಏನಾದ್ರೂ ಸೇರಿಸ್ಬೇಕಿದ್ರೆ, ಏನಾದ್ರೂ ಕೇಳಬೇಕಿದ್ರೆ ಕೇಳಬಹುದು. ಇನ್ನೊಂದಿಲ್ಲಿ ಹೇಳ್ತಾ ಇದ್ದು ವಿಮೋಹಿತ ವಿಕತ್ತಂತೆ. ವಿಮೋಹಿತ ವಿಕತ್ತಂತೆ ಅಂದ್ರೆ ಯಾವಾಗಲೂ ಅರ್ಥಹೀನ ಮಾತುಗಳನ್ನು ಹಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ನಮಗೆ. ವಿಮೋಹಿತ ವಿಕತ್ತಂತೆ. ಒಂದು ಕಡೆ ಒಂದು ಇದು ಕೂಡ ಇದೆ, ಒಂದು ಸನ್ನಿವೇಶದಲ್ಲಿ ಪ್ರಭುಪಾದ ಒಂದು ಪ್ರವಚನ ಕೊಡ್ತಾರೆ, ಹೂ ಇಸ್ ಕ್ರೇಜಿ, ಯಾರು ಹುಚ್ಚರು ಅಂತ. ಸೊ ಹೇಳ್ತಾರೆ, ಜನರು ಸಾಮಾನ್ಯವಾಗಿ ನಾವು ಭಕ್ತಿಯ ಕಾರ್ಯಗಳಲ್ಲಿ ತೊಡಗಿದ್ರೆ, ನಾವು ಹರೇ ಕೃಷ್ಣ ಮತ್ತು ಜಪ ಮಾಡ್ತಾ ಇದ್ರೆ, ಭಗವಂತನ ಭಕ್ತಿ ಕಾರ್ಯಗಳಲ್ಲಿ ತೊಡಗಿದ್ರೆ ಸಾಮಾನ್ಯವಾಗಿ ಜನರು ಹೇಳೋದು, ಅಯ್ಯೋ ಇದೆಲ್ಲ ಹುಚ್ಚುತನ, ಇದೆಲ್ಲ ಯಾಕೆ ಬೇಕು, ಈ ಭಗವಂತನ ನಾಮವನ್ನು ಹೇಳೋದಂತೆ, ಹರೇ ಕೃಷ್ಣ 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 ಹರೇ 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 ರಾಮ ಸತತವಾಗಿ ನಿರಂತರವಾಗಿ ಇದೆ ಹೇಳೋದಂತೆ, ಇದೆಲ್ಲ ಯಾಕೆ, ಸೊ ಇವರು ಹುಚ್ಚರು ಅಂತ ಹೇಳ್ತಾರೆ. ಸೊ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಹಾಗೆ ನಾವು ಕೂಡ ಯಾರು ಇದು ಹರೇ ಕೃಷ್ಣ ಮತ್ತು ಜಪ ಮಾಡೋದಿಲ್ಲ ಅವರು ನಾವು ಹುಚ್ಚರು ಅಂತ ಹೇಳ್ತೇವೆ. ಅವರು ಸಂಪೂರ್ಣವಾಗಿ ಮಾಯಾ ಪ್ರಭಾವದಲ್ಲಿ ಇದ್ದುಕೊಂಡು ಅವರು ಏನ್ ಮಾಡ್ತಾ ಇದ್ದಾರೆ ಇವ್ರಿಗೆ ಗೊತ್ತು, ಅರ್ಥಹೀನವಾಗಿ ಅವರು ಇದ್ದಾರವರು ಅಂತ ನಾವು ಹುಚ್ಚರು ಅಂತ ಹೇಳ್ತೇವೆ. ಸೊ ಯಾರು ಇವಾಗ ಡಿಸೈಡ್ ಮಾಡೋದು ಯಾರು ಹುಚ್ಚರು? ಅವ್ರು ಹೇಳೋದು ಭಕ್ತರು ಹುಚ್ಚರು ಅಂತನಾ, ಇಲ್ಲ ಭಕ್ತರು ಹೇಳೋದು ಭೌತಿಕವಾದಿಗಳು ಹುಚ್ಚರ? ಯಾವುದು ಸತ್ಯ, ಯಾರು ಹೇಳೋದು? ಸೊ ಪ್ರಭುಪಾದ ಹೇಳ್ತಾರೆ, ಇದಕ್ಕೆ ತೀರ್ಮಾನ ಮಾಡೋದು ಹೇಗೆ ಅಂದ್ರೆ, ನೀವು ಯೋಚನೆ ಮಾಡಿ, ನೀವ್ ಯಾರು ಅಂತ ಯೋಚನೆ ಮಾಡಿ. ನೀವು ದೇಹನ, ನೀವು ದೇಹದ ಅದಿಲ್ಲಿರುವ ಆತ್ಮನ. ಸೊ ದೇಹ ನಾವು ಅಲ್ಲ, ನಾವು ದೇಹ ಅದು ಜಡವಸ್ತು. ಜಡವಸ್ತುಗೆ ಯಾವ ಶಕ್ತಿಯೂ ಇಲ್ಲ, ಯಾವ ಅದು ಚೇತನ ಆತ್ಮ ಇರೋದ್ರಿಂದ ಅದಕ್ಕೆ ಶಕ್ತಿ ಬರೋಕ್ಕೆ ಇಲ್ಲ. ಅಂದ್ರೆ ಜಡದೇಹ ಎಲ್ಲ ನಾವು ನೋಡ್ತಾ ಇರೋ ಜಡವಸ್ತುಗಳು ಅದು ಹಾಗೇ ಇರುತ್ತದೆ. ಸೊ ಹೀಗೆ ಮೊದಲಿಗೆ ನಾವು ಗುರುತಿಸ್ಬೇಕು, ಜಡವಸ್ತುವಿನೊಳಗೆ ಒಂದು ಚೇತನ ಆತ್ಮ ಇದೆ ಅಂತ. ಸೊ ಹೀಗೆ ಅವರು ಭೌತಿಕವಾದಿಗಳು ಅವರು ಚೇತನ ಆತ್ಮದ ಒಂದು ಜ್ಞಾನ ಇಲ್ಲದೆ ಅವರು ಕೇವಲ ಜಡವಸ್ತುವಿನ ಪ್ರಭಾವದಲ್ಲಿ, ಎಲ್ಲವೂ ಜಡವಸ್ತುಗಳೇ, ಎಲ್ಲ ಜೀವರಾಶಿಗಳೇನಿದೆ, ಮನುಷ್ಯರು, ಜಂತುಗಳು ಎಲ್ಲವೂ ಕೂಡ
ಕೇವಲ ಜಡ ವಸ್ತುಗಳೇ. ಸೊ ಆ ರೀತಿಯಲ್ಲೇ ಅವರು ಭಾವನೆಯಲ್ಲಿರೋದ್ರಿಂದ ಅವರು ಹೇಳೋದು ತಪ್ಪು, ಅವರು ಹೇಳೋದು ಹುಚ್ಚುತನ. ಸೊ ಅವರು ಕ್ರೇಜಿ, ಅವರು ಮೂರ್ಖರು ಅಂತ ಪ್ರಭುಪಾದ ನಿರ್ಣಯ ಮಾಡೋದು. ಯಾಕೆಂದ್ರೆ ಈ ಆತ್ಮದ ವಿಷಯ, ಆತ್ಮದ ವಿಷಯ ತಿಳಿದಿರೋದ್ರಿಂದ ನಾವು ಈ ಭಕ್ತಿ ಕಾರ್ಯಗಳಲ್ಲಿ ಮಗ್ನರಾಗ್ಬೋದು, ಇಲ್ಲ ಭಗವಂತನ ಸಂಬಂಧವನ್ನು ಬೆಳೆಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡ್ಬೋದು. ಇದು ನಾವು ಆತ್ಮದ ಭಾವನೆಯಲ್ಲಿ ನಾವು ಪ್ರಯತ್ನ ಮಾಡ್ತಾರೆ. ಆದ್ರೆ ಜನರ ದೇಹದ ಭಾವನೆಯಲ್ಲಿ ಪ್ರಯತ್ನ ಮಾಡುವಾಗ ಅದು ಹುಚ್ಚುತನ, ಅದು ಕ್ರೇಜಿ, ಅದು ಅವರು ಮೂರ್ಖತನ ಅಂತ ಪ್ರಭುಪಾದರು ಹೇಳ್ತಾರೆ. ಈ ರೀತಿ ನಾವು ಡಿಸೈಡ್ ಮಾಡಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.